ಇಟ್ಟುಕೊಂಡಿದ್ದು ಅದು ಈಗ ಕೈಗೂಡಿ ಬಂದಿದೆ. ಈ ಹಬ್ಬದ ಸಂಭ್ರಮಗಳ ನಡುವೆ ಅದು ಕೈಗೂಡಿ ಬಂದಿದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ತಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಕಾರ್ಯಕ್ರಮವನ್ನು ಆರಂಭಿಸುತ್ತೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಮಂಗಳೂರು ತಾಲೂಕು ಘಟಕದ ಅಧ್ಯಕ್ಷರಾದ ಡಾಕ್ಟರ್ ಮಂಜುನಾಥ ರೇವಣ್ಣ ಅವರು ವಹಿಸಿಕೊಳ್ಬೇಕು ಅಂತ ಅವರಲ್ಲಿ ವಿನಂತಿಸಿಕೊಳ್ತಾ ಅವರನ್ನು ವೇದಿಕೆ ಆಹ್ವಾನಿಸ್ತೇವೆ. ಹಾಗೆ ಇಂದಿನ ಈ ಕಾರ್ಯಕ್ರಮದ ಮುಖ್ಯ ರೂವಾರಿಗಳು ನಮ್ಮ ಮಿತ್ರರಾದಂಥ ಡಾಕ್ಟರ್ ಮಂಜುನಾಥ ರೇವಣ್ಣ ಮತ್ತು ನಮ್ಮ ಬೆನೆಟ್ ಅಮ್ಮಣ್ಣರವರು. ಅವರನ್ನು ಈ ಸಂದರ್ಭದಲ್ಲಿ ನಾನು ವೇದಿಕೆಗೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿದೆ. ಇವರು ಕೂಡ ವೇದಿಕೆಯಾಗುತ್ತದೆ. ಹಾಗೆ ನಮ್ಮ ಕೋಶಾಧಿಕಾರಿಗಳು ಅವರು ಕೂಡ ಆಸನವನ್ನು ಸ್ವೀಕರಿಸಬೇಕು. ಈ ಕಾರ್ಯಕ್ರಮವನ್ನು ನಾವು ಪ್ರಾರ್ಥನೆಯೊಂದಿಗೆ ಆರಂಭಿಸುತ್ತಿದ್ದೇವೆ. ಎಂದಿನಂತೆ ಈ ಪ್ರಾರ್ಥನೆ ಶ್ರೀಮತಿ ರತ್ನಾವತಿ ಜೆ ಬೈಕಾಡಿ ಮತ್ತು ಅವರ ತಂಡ ಅವರು ನಡೆಸಿಕೊಳ್ಳಲಿಕ್ಕಿದ್ದಾರೆ. ಅವರನ್ನು ಪ್ರೀತಿಯಿಂದ ವಿಘ್ನ ವಿನಾಶ ಪ್ರಥಮ ವಂದನ ವಿಘ್ನ ವಿನಾಶ ಸಿಂಧೂರ ವದನ ವಿನಾಯಕ ಸಿಂಧೂರ ವದನ ವಿನಾಯಕ ಪಾರ್ವತಿ ನಂದನ ಗೌರಿ ಗಣೇಶ ಪಾರ್ವತಿ ನಂದನ ಗೌರಿ ಗಣೇಶ ಸಿಂಧೂರ ವದನ ವಿನಾಯಕ ಸಿಂಧೂರ ವದನ ವಿನಾಯಕ ಓಂಕಾರ ರೂಪ ಸಿದ್ಧಿ ವಿನಾಯಕ ಓಂಕಾರ ರೂಪ ಸಿದ್ಧಿ ವಿನಾಯಕ ಪಾಶಾಂಕುಶಧರ ಲಂಬೋದರ ಪಾಶಾಂಕುಶಧರ ಲಂಬೋದರ ಪಾಪ ವಿದೂರ ಪಾವನ ಚರಣ ಪಾಪ ವಿದೂರ ಪಾವನ ಚರಣ ಸಿಂಧೂರ ವದನ ವಿನಾಯಕ ಸಿಂಧೂರ ವದನ ವಿನಾಯಕ ಪರಬ್ರಹ್ಮ ರೂಪ ಬುದ್ಧಿ ಪ್ರದಾಯಕ ಪರಬ್ರಹ್ಮ ರೂಪ ಬುದ್ಧಿ ಪ್ರದಾಯಕ ಭಕ್ತವಾಸ ಗಣನಾಯಕ ಭಕ್ತವಾಸ ಗಣನಾಯಕ ನಾಗಾಭರಣ ಮೂಷಿಕ ವಾಹನ ನಾಗಾಭರಣ ಮೂಷಿಕ ವಾಹನ ಸಿಂಧೂರ ವದನ ವಿನಾಯಕ ಸಿಂಧೂರ ವದನ ವಿನಾಯಕ ಪ್ರಥಮ ವಂದನ ವಿಘ್ನ ವಿನಾಶ ಪ್ರಥಮ ವಂದನ ವಿಘ್ನ ವಿನಾಶ ಸಿಂಧೂರ ವದನ ವಿನಾಯಕ ಸಿಂಧೂರ ವದನ ವಿನಾಯಕ ಸಿಂಧೂರ ವದನ ವಿನಾಯಕ ಸುಮಧುರವಾಗಿ ವಿಘ್ನ ವಿನಾಶಕನ ಜೊತೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಂತ ರತ್ನಾವತಿ ಜೆ ವೆಂಕಟೇಶ್ ಮತ್ತು ಅವರೆಲ್ಲ ತಂಡದವರಿಗೆ ಪ್ರೀತಿಯ ಕೃತಜ್ಞತೆಗಳು. ನಾವು ಈಗಾಗಲೇ ಹೇಳಿದ ಹಾಗೆ ಬಹಳ ಸಮಯದ ಬಳಿಕ ನಾವು ಸೇರಿದ್ದೇವೆ. ನವೆಂಬರ್ ತಿಂಗಳು ಹತ್ರ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಕನ್ನಡ ಗೀತಾ ಗಾಯನದೊಂದಿಗೆ ಈ ಸಂಭ್ರಮವನ್ನು ನಾವು ಆಯೋಜಿಸುವ ಅಂತ ಹೇಳುವಂಥ ಒಂದು ಸಂಕಲ್ಪ ಮಾಡಿದ್ದೇವೆ. ಯಾಕಂತೇಳಿದ್ರೆ ಯಾವುದೇ ಕಾರ್ಯಕ್ರಮ ಮಾಡಿದಾಗ ಅದರ ಜೊತೆಯಲ್ಲಿ ಕನ್ನಡದ ಕಾರ್ಯಕ್ರಮ ಇದ್ದರೆ ಅದು ಹೆಚ್ಚು ಫಲಶ್ರುತಿ ಹಾಗೂ ನಮಗೆ ಹೆಚ್ಚು ಸಂತೃಪ್ತಿ ಕೊಡುವಂಥದ್ದು. ಆದ್ದರಿಂದ ಕನ್ನಡ ರಾಜ್ಯೋತ್ಸವ ಕೂಡ ಹತ್ರ ಬರ್ತಾ ಇದೆ. ಕನ್ನಡ ರಾಜ್ಯೋತ್ಸವದ ಕವಿಗೋಷ್ಠಿ ಕೂಡ ಒಂದು ನಾವು ಮಾಡಲಿಕ್ಕಿದ್ದೇವೆ.
ನಮ್ಮ ಅಧ್ಯಕ್ಷರು ಈಗ ಬಹಳ ದೊಡ್ಡ ಮನಸ್ಸಾಗಿದ್ದಾರೆ, ಬಹಳ ದೊಡ್ಡ ವ್ಯಕ್ತಿ, ಈಗ ಇನ್ನಷ್ಟು ದೊಡ್ಡದಾಗಿದ್ದಾರೆ. ಯಾಕಂತ ಹೇಳಿದ್ರೆ ಅವರದ್ದು ಈ ಸಂಭ್ರಮವನ್ನು ಈಗ ಆಯೋಜಿಸುವಂಥದ್ದು ಇರಲಿಲ್ಲ. ಅವರು ನನ್ನ ಹತ್ರ ಹೇಳಿದ್ರು, ಯಾಕೆ ನಾವು ಜ್ಞಾನ ಮಂದಿರದಲ್ಲಿ ನಾವು ಮಾಡಬಾರ್ದು, ಜ್ಞಾನ ಮಂದಿರದಲ್ಲಿ ಮಾಡಬಾರ್ದು ಹೇಳಿ. ಅದಕ್ಕೆ ನಾನು ಹೇಳಿದೆ, ನಾವು ಇದು ಆಪ್ತವಾಗಿ ಮಾಡುವ ಕಾರ್ಯಕ್ರಮ, ಅದಕ್ಕೆ ನಾವು ಈ ಕೊಠಡಿಯಲ್ಲಿ ಸಾಕು. ಯಾಕಂತ ಹೇಳಿದ್ರೆ ಅಲ್ಲಿ ಮಾಡಬೇಕಾದ್ರೆ ನಾವು ದೊಡ್ಡ ಮಟ್ಟದಲ್ಲಿ ತುಂಬ ಪೂರ್ವ ತಯಾರಿ, ನಾವು ಇದನ್ನು ದಿಢೀರಾಗಿ ಮತ್ತು ವೇಗವಾಗಿ ಯಾಕೆ ಮಾಡಿದ್ದೇವೆ ಅಂತ ಹೇಳಿದರೆ ನಿಮಗೆಲ್ಲರಿಗೂ ಇನ್ನೊಂದು ಸಂತೋಷ ಸುದ್ದಿ ಉಂಟು. ಇದರ ಜೊತೆಗೆ ನಮ್ಮ ಮಿತ್ರ ಆದಂಥ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಅವರು ವಿದೇಶಿ ರಾಯಭಾರಿ, ಅಂತಾರಾಷ್ಟ್ರೀಯ ರಾಯಭಾರಿಯಾಗಿ ಆಯ್ಕೆ ನಮಗೆ ಬಹಳ ಖುಷಿ. ಅದಕ್ಕೆ ಇನ್ನೊಂದು ಸಂಭ್ರಮ ಆಗಬೇಕು. ಮೊದಲು ಅವರೊಂದು ಪಾರ್ಟಿ ಕೊಡಬೇಕು ನಮಗೆ, ಅವರ ಹತ್ರ ಎಲ್ಲ ಕೇಳುವ ಹಾಕುಂಟು ನಮಗೆ. ಅವರು ಕೊಡ್ತಾ ಇರ್ತಾರೆ ಅವ್ರ ಪಾರ್ಟಿ, ಅವರ ಕಾರ್ಯಕ್ರಮ ನಿರಂತರ ಆಗಿದೆ. ಹಾಗೆ ಆ ಸಂಭ್ರಮ ಬೇರೆ ಇದೆ. ಈ ಸಂಭ್ರಮ ಅವರಿಗೆ ರಾಷ್ಟ್ರಪತಿ ವಿಶಿಷ್ಟ ಸೇವಾ ಪದಕ, ಅದು ಅವರ ಗೃಹ ರಕ್ಷಕ ದಳದ ಒಂದು ಸೇವೆಗಾಗಿ ಅವರನ್ನು ಗುರುತಿಸಿ ಆ ಒಂದು ಪದಕ ಅವರಿಗೆ ಲಭ್ಯವಾಗಿದೆ. ಹಾಗೆಯೇ ನಮ್ಮ ಮಿತ್ರ ಆದಂಥ ಬೆನೆಟ್ ಅಮ್ಮನವರಿಗೆ ಪ್ರತಿಷ್ಠಿತವಾದಂಥ ಕೊಳವೆ ಶೀನಪ್ಪೇಕ ಪ್ರಶಸ್ತಿ ಕೂಡ ಲಭಿಸಿದೆ. ಈ ಎರಡು ಸಂಭ್ರಮವನ್ನು ಜೊತೆಯಾಗಿ ನಾವು ಸಂಭ್ರಮಿಸಬೇಕು ಅಂತೇಳಿ ಯೋಚಿಸಿದಾಗ ನಮ್ಮ ಕೋಶಾಧಿಕಾರಿಗಳು ಕನ್ನಡ ಗೀತಾ ಗಾಯನದ ಒಂದು ಸಲಹೆಯನ್ನು ಕೊಟ್ಟರು. ಬಹಳ ಖುಷಿ ಆಯಿತು ನನಗೆ. ನಾವು ಮತ್ತೆ ಇದನ್ನು ದಿಢೀರಾಗಿ ಯಾಕೆ ಆಯೋಜಿಸಿ ಅಂತ ಹೇಳಿದರೆ, ನಮ್ಮ ಡಾಕ್ಟರ್ ಚೂಂತಾರ್ ಅವರು ವಿದೇಶಿ ಯಾತ್ರೆಗೆ ಹೋಗ್ತಾ ಇದ್ದಾರೆ. ಯಾಕಂದರೆ ಡಾಕ್ಟರ್ ಮಹೇಶ್ ಜೋಶಿ ಅವರೊಟ್ಟಿಗೆ ಒಂದು ವಿದೇಶಿ ಯಾತ್ರೆಗೆ ಹೋಗ್ತಾ ಇದ್ದಾರೆ ಕನ್ನಡದ ಕಾರ್ಯಕ್ರಮಗಳಿಗಾಗಿ. ಅದಕ್ಕಾಗಿ ಅವರಿಗೆ ಶುಭ ಪ್ರಯಾಣವನ್ನು ಈ ಸಂದರ್ಭದಲ್ಲಿ ಪರಿಷತ್ತಿನ ಪರವಾಗಿ ನಾವೆಲ್ಲರೂ ಹಾರೈಸುತ್ತೇವೆ. ಹಾಗೆಯೇ ಈಗ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯದ ನನ್ನ ಲೆಕ್ಕದಲ್ಲಿ ವಿಶ್ವ ಮಟ್ಟದ ನಮ್ಮ ಪ್ರತಿನಿಧಿ, ಅದು ನಮಗೆ ಹೆಮ್ಮೆ. ಆ ಒಂದು ಹೆಮ್ಮೆಯನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಸಂಭ್ರಮಿಸಿಕೊಳ್ತಾ ಈ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಕನ್ನಡ ಇದರಲ್ಲಿ ಈ ಕಾರ್ಯಕ್ರಮದ ಪೂರ್ವಾರ್ಧವನ್ನು ನಾನು ನಡೆಸಿಕೊಡ್ತೇನೆ, ಉತ್ತರಾರ್ಧವನ್ನು ನಮ್ಮ ಕೋಶಾಧಿಕಾರಿಗಳು ನಡೆಸ್ತಾರೆ. ನಮ್ಮ ರತ್ನಾವತಿ ಜೆ ಬೇಕಾಡಿ ಅವರು ಹೇಳಿದ್ದಾರೆ, ಹೋಗಿಲಿಗೀಗಲೇ ಪೂರ ಪಂದ್ರ ಬಲ್ಲಿ ಅಂತೇಳಿ. ಅದಕ್ಕೆ ಈ ಗೀತಾ ಗಾಯನದನ್ನು ನಾನು ನಮ್ಮ ಸುಬ್ರಾಯ ಭಟ್ರಿಗೆ ನಿರ್ವಹಣೆಗೆ ಕೊಟ್ಟಿದ್ದೇನೆ. ಅವರು ಅದರಿಂದ ಒಳ್ಳೆಯದು ಹೆಸರು ಕೊಟ್ಟಾರು, ನನಗೆ ಗೊತ್ತಿಲ್ಲ. ನಮಗೆ ಈ ಸಂದರ್ಭದಲ್ಲಿ ಇವರನ್ನೆಲ್ಲ ಈ ಕಾರ್ಯಕ್ರಮದ ಒಂದು ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮ ಡಾಕ್ಟರ್ ಮಂಜುನಾಥ್ ಎಸ್ ರೇವಣ್ಕರ್ ಅವರನ್ನು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ಸಂದರ್ಭದಲ್ಲಿ ನಮ್ಮ ಒಂದು ಪ್ರೀತಿಗೆ ಹೋಗೊಟ್ಟು ನಮ್ಮವರೇ ಆದಂಥ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಹಾಗೂ ತಮ್ಮಣ್ಣರವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಅತ್ಯಂತ ಸಂಭ್ರಮದಿಂದ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಹಾಗೆ ನಮ್ಮ ಡಾಕ್ಟರ್ ಮುರಳಿ ಮೋಹನ್ ಅವರ ಪತ್ನಿ ರಾಜಶ್ರೀ ಮುರಳಿಯವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ವಿಶೇಷವಾದಂಥ ಸ್ವಾಗತವನ್ನು. ಹಾಗೆ ನಮ್ಮ ಕೋಶಾಧಿಕಾರಿಯವರು ಜೊತೆಯಲ್ಲಿದ್ದಾರೆ ವೇದಿಕೆಯಲ್ಲಿ, ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಹಾಗೆ ಇಲ್ಲಿ ಆಗಮಿಸಿದಂಥ ಎಲ್ಲ ಈ ಕನ್ನಡ ಗೀತೆ ಗಾಯನಕ್ಕಾಗ ಆಗಮಿಸಿರುವಂಥ ಎಲ್ಲ ನಮ್ಮ ಸೋದರಿಯರು, ಎಲ್ಲ ಆತ್ಮೀಯರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ನಮ್ಮ ಪರಿಷತ್ತಿನ ಪದಾಧಿಕಾರಿಗಳು, ಪರಿಷತ್ತಿನ ಆಜೀವ ಸದಸ್ಯರು, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರತಿನಿಧಿಯಾಗಿರುವಂಥ ಸನತ್ ಕುಮಾರ್ ಅವರು, ಹಾಗೆ ಇಲ್ಲಿ ನೆರೆದಿರುವಂಥ ಎಲ್ಲರನ್ನು ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾರೆ. ಇನ್ನು ಮುಂದಕ್ಕೆ ಕನ್ನಡ ಗೀತಾ ಗಾಯನ ನಡಲಿಕ್ಕಿದೆ, ಅದನ್ನು ನಮ್ಮ ಸುಬ್ರಾಯ ಭಟ್ರು ನಡೆಸಿಕೊಳ್ಳಿಕ್ಕೆ. ಮಿತ್ರ ಜಿಜಿಯವರು ಹೇಳಿದ ಹಾಗೆ ನಮ್ಮ ಸಾಧಕರೊಂದಿಗೆ ಸಂಭ್ರಮ. ಕನ್ನಡ ಹಾಡುಗಳು ಮತ್ತು ನಮಗೆಲ್ಲರಿಗೂ ಖುಷಿಯಾಗ್ತದೆ. ನಾವು ಕನ್ನಡ ಹಾಡುಗಳನ್ನು ಕೇಳ್ತಾ ಕೇಳ್ತಾ ಬೆಳೆದವರು. ಆ ಹಾಡುಗಳು ಎಷ್ಟೊಂದು ಜನಪ್ರಿಯ ಮತ್ತು ಆಕರ್ಷಕ ಅಂದರೆ
ನಿತ್ಯ ಕೇಳ್ತಾ ಇದ್ದರೂ ಕೂಡ ಅವು ನಮಗೆ ಯಾವತ್ತೂ ಕೂಡ ಕಳತಾಗುವುದಿಲ್ಲ. ಕನ್ನಡ ಹಾಡುಗಳು ನಿತ್ಯ ನೂತನ. ಬಹಳ ಸಂತೋಷದ ವಿಷಯ ಏನು ಅಂದರೆ ಇವತ್ತು ನಮ್ಮ ಸಾಧಕರಿಬ್ಬರಿದ್ದಾರೆ, ಅವರಿಗೂ ಕೂಡ ಸಂಗೀತ ಅಂದರೆ ಬಹಳ ಇಷ್ಟ. ಹಾಗಾಗಿ ನಾವು ಗೀತ ಗಾಯನ ಕಾರ್ಯಕ್ರಮ ಇದರೊಂದಿಗೆ ಸೇರಿಸಿಕೊಂಡಿರುವುದು ಅತ್ಯಂತ ಸೂಕ್ತವಾಗಿದೆ ಅಂತ ನಮ್ಮ ಅಭಿಪ್ರಾಯ. ನಾವು ಕೇಳಿಕೊಂಡ ಮೇರೆಗೆ ನಮ್ಮವರೇ ಆದ ರತ್ನಾವತಿ ಜಿ ಕೈಕಾಡಿಯವರು ಅವರ ಇಂಚರ ತಂಡದೊಂದಿಗೆ ಬಂದಿದ್ದಾರೆ. ಅವರ ಇಂಚರ ತಂಡದ ಸದಸ್ಯರು ಕನ್ನಡ ಹಾಡುಗಳನ್ನು ಪ್ರಸ್ತುತಪಡಿಸುತ್ತಾರೆ. ಹಾಗೆಯೇ ಪ್ರತೀಕ್ಷಾ ಭಟ್ ಕೂಡ ಬಂದಿದ್ದಾರೆ, ಪುರಾಣಿ ಸಹಸ್ರ ಬಂದಿದ್ದಾರೆ. ಜಿಜಿಯವರ ಶ್ರೀಮತಿ ಉಷಾಜಿ ಪ್ರಸಾದ್ ಅವರು ಕೂಡ ಹಾಡಲಿಕ್ಕಿದ್ದಾರೆ. ಮತ್ತು ನಮ್ಮ ಮುರಳೀಧರ ಭಾರತ್ ಅವರು ಕನ್ನಡ ಹಾಡುಗಳು ಅದೆಷ್ಟೋ ಅವರಿಗೆ ಕಂಠಪಾಠ ಇದೆ. ಈಗ ನಾವು ನೇರವಾಗಿ ಗೀತ ಗಾಯನವನ್ನು ಆನಂದಿಸೋಣ. ಮೊದಲಿಗೆ ಇಂಚರ ತಂಡದ ಶ್ರೀಮತಿ ಗೀತಾ ಮಲ್ಯ ಅವರು ಆರಂಭಿಸಬೇಕಂತ ಕೇಳಿಕೊಳ್ತಾರೆ. ಸರಿ ಇಂಚರ ತಂಡದವರು ಮೊದಲಿಗೆ ಶ್ರೀಮತಿ ಜಯಲಕ್ಷ್ಮಿ ಬಾಲಕೃಷ್ಣ, ಶ್ರೀಮತಿ ಜಯಶ್ರೀ, ಶ್ರೀಮತಿ ಉಮಾ ಪಾಲಾಕ್ಷ ಹಾಗೂ ಇಂಚರ ತಂಡದ ಮುಖ್ಯ ರೂವಾರಿಗಳು ನಮ್ಮ ರತ್ನಾವತಿ ಜೆ ಕೈಕಾಡಿಯವರು. 5 ಬೆರಳು ಸೇರಿ ಒಂದು ಮುಷ್ಟಿಯು, ಹಲವು ಮಂದಿ ಸೇರಿ ಸಮಷ್ಟಿಯು, ಬೇರೆ ಬೇರೆ ಒಕ್ಕಲು ಒಂದೇ ತಾಯ ಮಕ್ಕಳು, ತೀರಿನಾಡಿದಾಗ ಗೆಲುವು ಗೀತೆಗೆ, ಭರತ ಮಾತೆಗೆ ಮೊಳಗಲಿ ಮೊಳಗಲಿ ನಾಡಗೀತವು, ಮೂಡಲಿ ಮೂಡಲಿ ಸುಪ್ರಭಾತವು, ಮೊಳಗಲಿ ಮೊಳಗಲಿ ನಾಡಗೀತವು, ಮೂಡಲಿ ಮೂಡಲಿ ಸುಪ್ರಭಾತವು. ಹಿಮಾಲಯದ ನೆತ್ತಿಯಲ್ಲಿ, ಕಾಶ್ಮೀರದ ಭಿತ್ತಿಯಲ್ಲಿ, ಅಸ್ಸಾಮಿನ ಕಾಡಿನಲ್ಲಿ, 5 ನದಿಯ ನಾಡಿನಲ್ಲಿ. ಹಿಮಾಲಯದ ನೆತ್ತಿಯಲ್ಲಿ, ಕಾಶ್ಮೀರದ ಭಿತ್ತಿಯಲ್ಲಿ, ಅಸ್ಸಾಮಿನ ಕಾಡಿನಲ್ಲಿ, 5 ನದಿಯ ನಾಡಿನಲ್ಲಿ. ಹೊತ್ತಿ ಉರಿವ ಬೆಂಕಿ ಆರಿ ತಣ್ಣಗಾಗಲಿ, ಬಂಜರಲ್ಲೂ ಬೆಳೆದು ಹಚ್ಚ ಹಸಿರು ತೂಗಲಿ. ಹೊತ್ತಿ ಉರಿವ ಬೆಂಕಿ ಆರಿ ತಣ್ಣಗಾಗಲಿ, ಬಂಜರಲ್ಲೂ ಬೆಳೆದು ಹಚ್ಚ ಹಸಿರು ತೂಗಲಿ. ಗಂಗೆ ನದಿ ಕಾವೇರಿಯ ತಬ್ಬಿಕೊಳ್ಳಲಿ, ಮೊಳಗಲಿ ಮೊಳಗಲಿ ನಾಡಗೀತವು, ಮೂಡಲಿ ಮೂಡಲಿ ಸುಪ್ರಭಾತವು, ಮೊಳಗಲಿ ಮೊಳಗಲಿ ನಾಡಗೀತವು, ಮೂಡಲಿ ಮೂಡಲಿ ಸುಪ್ರಭಾತವು. ಲಡಾಖ ನೇಪಗಳಿಗಳಲ್ಲಿ, ಮಂತ್ರಾಲಯ ಗುಡಿಗಳಲ್ಲಿ, ಭತ್ತ ಗೋಧಿ ಬೆಳೆಯುವಲ್ಲಿ, ಪ್ರೀತಿಯು ಮೈ ತಳೆಯುವಲ್ಲಿ. ಲಡಾಖ ನೇಪಗಳಿಗಳಲ್ಲಿ, ಮಂತ್ರಾಲಯ ಗುಡಿಗಳಲ್ಲಿ, ಭತ್ತ ಗೋಧಿ ಬೆಳೆಯುವಲ್ಲಿ, ಪ್ರೀತಿಯು ಮೈ ತಳೆಯುವಲ್ಲಿ. ದುಡಿವ ಹಿಂದೂ ಮುಸಲ್ಮಾನರೊಂದು ಗೂಡಲಿ, ಆರದಿರಲಿ ಪ್ರೀತಿ ದೀಪ ಕಣ್ಣಗೂಡಲಿ. ದುಡಿವ ಹಿಂದೂ ಮುಸಲ್ಮಾನರೊಂದು ಗೂಡಲಿ, ಆರದಿರಲಿ ಪ್ರೀತಿ ದೀಪ ಕಣ್ಣಗೂಡಲಿ. ಎದೆಯ ಕೊಳೆಗಳನ್ನು ಅಶ್ರುಧಾರೆ ತೊಳೆಯಲಿ, ಮೊಳಗಲಿ ಮೊಳಗಲಿ ನಾಡಗೀತವು, ಮೂಡಲಿ ಮೂಡಲಿ ಸುಪ್ರಭಾತವು, ಮೊಳಗಲಿ ಮೊಳಗಲಿ ನಾಡಗೀತವು, ಮೂಡಲಿ ಮೂಡಲಿ ಸುಪ್ರಭಾತವು, ಮೂಡಲಿ ಮೂಡಲಿ ಸುಪ್ರಭಾತವು, ಮೂಡಲಿ ಮೂಡಲಿ ಸುಪ್ರಭಾತವು. ಜಯ ಶಾಲಿನಿ
ಮೇಲೇರಿದೆ ನಿನದು ಕೈ ಕೊಡುತ್ತಿದೆ ಗಗನ ಕೈ ಕೊಡುತ್ತಿದೆ ಗಗನ ಕೈ ಕೊಡುತ್ತಿದೆ ಗಗನ ಗಗನ ಕೈ ಕೊಡುತ್ತಿದೆ ಗಗನ ವಿಜಯಶಾಲಿನಿ ಭರತ ಭವಾನಿ ವಿಜಯಶಾಲಿನಿ ಭರತ ಭವಾನಿ ನಮನವಿದೋ ನಮನ ನಮನವಿದೋ ನಮನ ನಮನವಿದೋ ನಮನ ನಮನ ನಮನವಿದೋ ನಮನ ಅಚಲ ಹಿಮಗಿರಿ ಸಚಲತೆಗೊಂಡಿದೆ ನೋಡಿ ನಿನ್ನ ಗೆಲುವ ಅಚಲ ಹಿಮಗಿರಿ ಸಚಲತೆಗೊಂಡಿದೆ ನೋಡಿ ನಿನ್ನ ಗೆಲುವ ವಿಚಲಿತವಾಗಿ ಜನ ಜೀವನದಲ್ಲಿ ವಿಚಲಿತವಾಗಿ ಜನ ಜೀವನದಲ್ಲಿ ತಂದಿಗೆ ನೀನಲಿವ ತಂದಿಗೆ ನೀನಲಿವ ತಂದಿಗೆ ನೀನಲಿವ ನಲಿವ ತಂದಿಗೆ ನೀನಲಿವ ವಿಜಯಶಾಲಿನಿ ಭರತ ಭವಾನಿ ವಿಜಯಶಾಲಿನಿ ಭರತ ಭವಾನಿ ನಮನವಿದೋ ನಮನ ನಮನವಿದೋ ನಮನ ನಮನವಿದೋ ನಮನ ನಮನ ನಮನವಿದೋ ನಮನ ಶಶಿಯರ ಸನುತ ಕಳುವ ನಂದದಿ ನಂದನದ ಗೆಲುವ ಶಶಿಯರ ಸನುತ ಕಳುವ ನಂದದಿ ನಂದನದ ಗೆಲುವ ಶುಚಿಗೈದಿರುವನು ಪುಲಿತ ಭಾಸ್ಕರನು ಶುಚಿಗೈದಿರುವನು ಪುಲಿತ ಭಾಸ್ಕರನು ಮೂಡಣದ ನೆಲವ ಮೂಡಣದ ನೆಲವ ಮೂಡಣದ ನೆಲವ ನೆಲವ ಮೂಡಣದ ನೆಲವ ವಿಜಯಶಾಲಿನಿ ಭರತ ಭವಾನಿ ವಿಜಯಶಾಲಿನಿ ಭರತ ಭವಾನಿ ನಮನವಿದೋ ನಮನ ನಮನವಿದೋ ನಮನ ನಮನವಿದೋ ನಮನ ನಮನ ನಮನವಿದೋ ನಮನ ವಿಜಯ ಧ್ವಜ ಮೇಲೇರಿದೆ ನಿನದು ವಿಜಯ ಧ್ವಜ ಮೇಲೇರಿದೆ ನಿನದು ಕೈ ಕೊಡುತ್ತಿದೆ ಗಗನ ಕೈ ಕೊಡುತ್ತಿದೆ ಗಗನ ಕೈ ಕೊಡುತ್ತಿದೆ ಗಗನ ಗಗನ ಕೈ ಕೊಡುತ್ತಿದೆ ಗಗನ ಗಗನ ಕೈ ಕೊಡುತ್ತಿದೆ ಗಗನ ನೀಲಿಯ ಬಣ್ಣ ಮುಡಿಯೊಳು ಸಂಜೆಯ ಅಂಚಿನ ಚಿನ್ನ ಹೊಳೆಗಳ ಸೆರಗಿನ ಪಚ್ಚೆಯ ಬಯಲು ಬಿರುಮಳೆ ಗಂಜದ ಬೆಟ್ಟದ ಸಾಲು ಹುಲಿ ಕಾಡಾನೆಗಳ
ಅಂಚಿನ ಚಿನ್ನ ಹೊಳೆಗಳ ಸೆರಗಿನ ಪಚ್ಚೆಯ ಬಯಲು ಬಿರುಮಳೆ ಗಂಜದ ಬೆಟ್ಟದ ಸಾಲು ಹುಲಿ ಕಾಡಾನೆಗಳಲೆಯುವ ಕಾಡಿದು ಸಿರಿಗನ್ನಡ ನಾಡು ಸಿರಿಗನ್ನಡ ನಾಡು ಕಲ್ಲಿಗೆ ಬಯಸಿದ ರೂಪವ ತೊಡಿಸಿ ಮುಗಿಲಿಗೆ ತಾಗುವ ಮೂರ್ತಿಯ ನಿಲ್ಲಿಸಿ ಕಲ್ಲಿಗೆ ಬಯಸಿದ ರೂಪವ ತೊಡಿಸಿ ಮುಗಿಲಿಗೆ ತಾಗುವ ಮೂರ್ತಿಯ ನಿಲ್ಲಿಸಿ ದಾನ ಧರ್ಮಗಳ ಕೊಡುಗೈಯಾಗಿ ವೀರಾಗ್ರಣಿಗಳ ತೊಟ್ಟಿಲ ತೂಗಿ ಬೆಳಗಿದ ನಾಡಿದು ಚಂದನ ಗಂಪಿನ ಸಿರಿಗನ್ನಡ ನಾಡು ಸಿರಿಗನ್ನಡ ನಾಡು ಸಿರಿಗನ್ನಡ ನಾಡು ಕಳುವಣ ಕಡಲಿನ ನೀಲಿಯ ಬಣ್ಣ ಮುಡಿಯೊಳು ಸಂಜೆಯ ಅಂಚಿನ ಚಿನ್ನ ಹೊಳೆಗಳ ಸೆರಗಿನ ಪಚ್ಚೆಯ ಬಯಲು ಬಿರುಮಳೆ ಗಂಜದ ಬೆಟ್ಟದ ಸಾಲು ಹುಲಿ ಕಾಡಾನೆಗಳಲೆಯುವ ಕಾಡಿದು ಸಿರಿಗನ್ನಡ ನಾಡು ಸಿರಿಗನ್ನಡ ನಾಡು ಸಿರಿಗನ್ನಡ ನಾಡು ಇಲ್ಲಿ ಅರಳದಿಹ ಹೂವುಗಳಿಲ್ಲ ಹಾಡಲು ಬಾರದ ಹಕ್ಕಿಗಳಿಲ್ಲ ಇಲ್ಲಿ ಅರಳದಿಹ ಹೂವುಗಳಿಲ್ಲ ಹಾಡಲು ಬಾರದ ಹಕ್ಕಿಗಳಿಲ್ಲ ಸಾವಿರ ದೀಪಗಳ ರಮನೆಯೊಳಗೆ ಶರಣೆನ್ನುವೆ ನೀ ವೀಣಾದನಿಗೆ ಕನ್ನಡ ನಾಡಿದು ಮಿಂಚುವ ಕಂಗಳ ಸಿರಿಗನ್ನಡ ನಾಡು ಸಿರಿಗನ್ನಡ ನಾಡು ಸಿರಿಗನ್ನಡ ನಾಡು ಆತ್ಮೀಯ ಬಂಧುಗಳೇ, ಉತ್ತರಾಖಂಡದವರು ಹಾಡ್ತಾ ಇದ್ದರೆ ಹೇಳ್ತಾ ಇರುವ ಅಂತ ಅನಿಸ್ತದೆ. ಅವರು ನಿಲ್ಲಿಸುವುದೇ ಬೇಡ ಅಂತ ಅನಿಸ್ತದೆ. ಈಗ ನಮ್ಮ ಮುಂದೆ ಪ್ರತೀಕ್ಷಾ ಭಟ್ ಗೋಮ್ರಾಜೆ, ಇವರು ಕೂಡ ಹಾಗೆ ಅತ್ಯುತ್ತಮ ಗಾಯಕಿ, ಬಹುಮುಖ ಪ್ರತಿಭೆ. ಅವ್ರದ್ದು ಯೂಟ್ಯೂಬ್ ಇದೆ ಅಂತೆ. ಅವರ ಯೂಟ್ಯೂಬ್ ಕೂಡ ಇದೆ, ಟಿವಿಯಲ್ಲಿ ಕೂಡ ಹಾಡಿದ್ದಾರೆ. ದಯಮಾಡಿ ಪ್ರತೀಕ್ಷಾ ಭಟ್ ಹಾಡಬೇಕಂತ
ಕೊಂಬ್ರಾಜ್ ಅವಳು ಕೂಡ ಹಾಡ್ತಾಳೆ. ಹಾಡಿ ಶಾಸ್ತ್ರ ಕೊಂಬ್ರಾಜ್ ಹಾಡಬೇಕು ಅಂತ ಕೇಳ್ಕೊಳ್ತಾರೆ. ಬಂಧುಗಳೇ, ಪುಟಾಣಿ ಶಾಸ್ತ್ರ ಕೊಂಬ್ರಾಜಿಗೆ ಇನ್ನೊಮ್ಮೆ ಎಲ್ಲರೂ ದೊಡ್ಡ ಚಪ್ಪಾಳೆ. ಬಂಧುಗಳೇ, ನಮ್ಮೊಂದಿಗೆ ಇದ್ದಾರೆ ನಮ್ಮ ಸಮಿತಿಯವರೇ ಆದ ಶ್ರೀಕೃಷ್ಣ ಭಟ್ ಸೊನ್ನಂಗುಳಿ ಅವರು. ಕಾವ್ಯವಾಚನದಲ್ಲಿ ಸಿದ್ಧಹಸ್ತರು, ಹಾಗೆ ಯಕ್ಷಗಾನ ಭಾಗವತರು ಕೂಡ ಅವರ ಹವ್ಯಾಸ. ಎಕ್ಸ್ಪರ್ಟ್ ಕಾಲೇಜಿನಲ್ಲಿ ಉಪನ್ಯಾಸಕರು. ದಯಮಾಡಿ 2 ಹಾಡಾದರು ಕಾವ್ಯವಾಚನ. ಡಾಕ್ಟರ್ ಶ್ರೀಕೃಷ್ಣ ಭಟ್ ಸೊನ್ನಂಗುಳಿ PhD ಪ್ರಬಂಧ ಮಂಡಿಸಿ ಡಾಕ್ಟರೇಟ್ ಪಡೆದುಕೊಂಡಿದ್ದಾರೆ. ಡಾಕ್ಟರ್ ಶ್ರೀಕೃಷ್ಣ ಭಟ್ ಸೊನ್ನಂಗುಳಿ. ಶ್ರೀಮನಿದಯನೆ ವಿಮಲ ರಾಜೀವ ಪೀಠನ ವಿದನೆ ಜಗತಿ ಪಾವನನೆ ಸನಕಾದಿ ಸಜ್ಜನ ನಿಕರ ದಾತಾರ ರಾವಣಾಸುರಮಥನ ಶ್ರವಣ ಸುಧಾ ವಿನೂತನ ಕಥನ ಕಾರಣ ಅನುದಾನದ ಜನವ ಗರುಗಿನ ವೀರನಾರಾಯಣ ಕಾವುದಾನದ ಜನವ ಗರುಗಿನ ವೀರ ನಾರಾಯಣ ವೀರರವಿಸುತನುಂದು ದಿನ ರವಿವಾರದಲ್ಲಿ ಪರಿತೋಷಮಿಗೆ ಭಾಗೀರಥಿ ತೀರದಲ್ಲಿ ತಾತಂಗೆ ಅರ್ಘ್ಯವನ್ನು ಕೂತ ಸಾರಮಂತ್ರವ ಜಪಿಸುತ್ತಿರಲು ಸಾರಮಂತ್ರವ ಮಂತ್ರ ಜಪಿಸುತ್ತಿರಲು ಔದಾರ್ಯದ ಸುರತರುವ ಔದಾರ್ಯದ ಸುರತರುವ ಕುಂತಿ ನಾರಿ ಕಾಣಲು ಬಂದಳು ಆತ್ಮಜನಿತ ನದಿಗಾಗಿ ಬಂದಳು ಆತ್ಮಜನಿತ ನದಿಗಾಗಿ ಆತ್ಮಜನಿತ ನದಿಗಾಗಿ
ನೆನೆಗಗಿದಳು ಬರಸೆಳೆದು ಬಿಗಿದಪ್ಪಿದಳು ನೀರುಳವಣಿಸಿದವು ನಯನರಗೆ ಸೆರೆ ಕೊರಳಿದೂಗಿ ತಾನು ಅಳಲಿನ ಬುದಿಯುಳು ಅಳಲಿನ ಬುದಿಯುಳದಳ ಅಳಲಿನ ಅಬುದಿಯುಳ್ ಆದಳ ಕುಂತಿಯೇ ನಡೆದಂದಳು ಎಲೆ ಕುಂತಿ ಸತಿಯ ಕೈಯಡೆಯ ಕಂದನನು ಒಪ್ಪಿಕೊಡು ನೀನು ಕೈಯಡೆಯ ಕಂದನನು ಒಪ್ಪಿಕೊಡು ನೀನು ಈ ಸುದಿನವು ಇವನ ಆಗುಗೋಗಿನ ಗಾದೆಯನು ತಲೆಗಾದೆನು ಈ ಸುದಿನ ಈತನ ಆಗುಗೋಗಿನ ತಲೆಗಾದೆನು ಇನ್ನು ಎನ್ನಯ ಆಶೆ ಸಂದುದು ತಾಯೇ ಆಶೆ ಸಂದುದೆ ಮುತ್ತ ಕೊಟ್ಟಡಾತ್ಮಜನ ಇರಲಿರಲು ರವಿ ಬಂದನ ಕಟ ಕರೆದ ನೀತನ ಕಿವಿಯುಳೆಲ್ಲವ ಒರೆದನು ನಿನಗೆ ಎಲೆ ಮಗನೆ ಕುಂತೀದೇವಿ ತಾಯಗುದು ಮುರಗದ ನಮತದಿಂದ ನಿನ್ನಯ ಸರಳ ಬೇಡಲು ಬಂದಳು ಅಂದಿನ ಕರಿಗೆ ಕವಚವನಿತ್ತವಳು ಅಂದಿನ ಹರಿಗೆ ಕವಚವನಿತ್ತವಳು ಮರುಡಾಗಬೇಡ ಬೆಸಸಿದ್ವಗೆ ಅಸಾಧವೆಂದನು ಬೆಸಸಿದುದಕ್ಕೆ ಕಸಾದವೆಂದನು ವಿಸಜ ಬಂಧುವ ಬೀಳು ಕೊಟ್ಟನು ಮುನ್ನಿನದನಿತ್ತಲು ಮಾತೆಯಿದು ಭಯಭರಿತ ಭಕ್ತಿಯಲಿ ಉಸುರಬೇಗುದು ತಾಯೇ ಶೋಧಿಸುವ ನುಡಿಗಳು ಕುಂತಿ ಕನ್ನನ ತೆಗೆದು ಬಿಗಿದಪ್ಪಿ ಮಗನೆ ತನ್ನಂದಿರನು ಪಾಲಿಸು ವಿಗಡಗತಿಯನ್ನು ಮಾಡು ನೀನು ಲಗಿಸುವರೆ ಗುರುಪತಿಯ ನಿನಗವರಿಗಿರೆ ತಂದ ಸೊಗಸು ತಾನಿಂದುದನು ಇದುಣರ ಬಗೆಯನಿ ಕೇಳದಿರು ಇಸುಣರ ಬಗೆಯನಿ ಕೇಳದಿರು ನೀ ಮನ ಬಿಗಿಸದಿರು ಚಿನ್ನ ವಚನವನ್ನು ಎಂದಡಾರುಂಗಿ ರಚನೆಗಳನ್ನು ಕೇಳ್ತಾ ಇದ್ದರೆ ಅದು ಕರ್ನಾಟಕವಾಗಿ ನಮ್ಮನ್ನು ಎಲ್ಲಿಗೋ ಒಂದು ಭಾವಲೋಕಕ್ಕೆ ಸೆಳೆದೊಯ್ಯುವುದು ಬಹಳ ಚಂದವಾದ ಹಾಗೆಯೇ ನಮ್ಮೊಂದಿಗಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮ ನೋಡಿ, ಇದರ ರೂವಾರಿ ನಮ್ಮ ಜಿಜಿಯವರು. ಆ ಜಿಜಿಯವರ ಹಿಂದೆ ಕುಶಾಜಿ ಪ್ರಸಾದ್, ನೀವು ಎಂಥ ಕಾರ್ಯಕ್ರಮ ಮಾಡ್ತೀರಿ ಮಾಡಿ ನಿಮ್ಮೊಟ್ಟಿಗೆ ಇದ್ದೇನೆ, ಅವರು ಹಾಡ್ತಾರೆ. ಅವರೀಗ ಒಂದು ಕನ್ನಡ ಹಾಡನ್ನು ಪ್ರಸ್ತುತಪಡಿಸಬೇಕು.
ಹುಟ್ಟಿದರೆ ಗಿಡದಲ್ಲಿ ಹೂವಾಗಿ ಹುಟ್ಟಿದರೆ ಆದ ಪೂರಿತ ಸಮಯ ಸೇರುತ್ತಿದೆ ಆದ ಪೂಜಿತ ಸಮಯ ಸೇರುತ್ತಿದೆ ಶ್ರೀಗಂಧನಾಗಿ ಹುಟ್ಟುತ್ತಿದ್ದರೆ ನಿಮ್ಮ ಪಾದಾರ್ಚನೆಗೆ ನಾ ಸವೆಯುತ್ತಿದ್ದೆ ಯಾವೊಂದು ನದಿಯಲ್ಲಿ ನೀರಾಗಿ ಜನಿಸಿದರೆ ಯಾವೊಂದು ನದಿಯಲ್ಲಿ ನೀರಾಗಿ ಜನಿಸಿದರೆ ನಿಮ್ಮ ಪಾದ ತೊಳೆವಲ್ಲಿ ನಾನೊಂದಗುತ್ತಿದ್ದೆ ನಿಮ್ಮ ಪಾದ ತೊಳೆವಲ್ಲಿ ನಾನೊಂದಗುತ್ತಿದ್ದೆ ನಿಮ್ಮ ಭಜಿಸುವ ತುಂಬಿ ನಾನಾಗಿ ಹುಟ್ಟಿದರೆ ನಿಮ್ಮ ಭಜಿಸುವ ತುಂಬಿ ನಾನಾಗಿ ಹುಟ್ಟಿದರೆ ಪಾದ ಕಮಲ ಮಕರಂದ ನಾನಿರುತ್ತಿದ್ದೆ ಶ್ರೀಗಂಧನಾಗಿ ಹುಟ್ಟಿದರೆ ನಿಮ್ಮ ಪಾದಾರ್ಚನೆಗೆ ನಾ ಸವೆಯುತ್ತಿದ್ದೆ. ಹಾಡನ್ನು ಪ್ರಸ್ತುತಪಡಿಸಿದ್ದಾರೆ. ಬಂಧುಗಳೇ, ಹಾಗೆಯೇ ನಮ್ಮೊಂದಿಗಿದ್ದಾರೆ ಮುರಳೀಧರ ಭಾರದ್ವಾಜ್. ಇವರು ಎಷ್ಟೋ ಕನ್ನಡ ಹಾಡುಗಳನ್ನು ಹಾಡಬಲ್ಲರು. ಇವರ ಹಾಡನ್ನು ಕೇಳ್ತಾ ಇದ್ದರೆ ಇನ್ನೂ ಕೇಳುವಂತ ಅನಿಸುತ್ತದೆ. ಅವರು ಈಗ ಒಂದು ಕನ್ನಡ ಹಾಡಿನ ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ, ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ, ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ಕರುನಾಡು ಸ್ವರ್ಗದ ಸೀಮೆ ಕಾವೇರಿ ಹುಟ್ಟಿದ ನಾಡು, ಕಲ್ಲಲ್ಲಿ ಕಲೆಯನ್ನು ಕಂಡ ಬೇಲೂರ ಶಿಲ್ಪದ ಬೀರು, ಬಸವೇಶ್ವರ ನನ್ನ ಪಂಪನ ಕವಿವಾಣಿಯ ನಾಡು. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ಚಾಮುಂಡಿ ರಕ್ಷೆಯು ನಮಗೆ ಗೊಮ್ಮಟೇಶ ಕಾವಲು ಇಲ್ಲಿ, ಶೃಂಗೇರಿ ಶಾಗದ ನೀನೆ ರಸಗುಂಜೆಯಾಗಿದೆ ಇಲ್ಲಿ, ವಿಶ್ವಖ್ಯಾತಿಯ ವಿಶ್ವೇಶ್ವರಯ್ಯ ಎನಿಸಿದ ಈ ನಾಡು. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ಏಳೇಳು ಜನ್ಮವ ಬರಲಿ ಈ ಮಣ್ಣಲ್ಲಿ ನಾನು ಹುಟ್ಟುವೆ, ಏನೇನು ಕಷ್ಟವೇ ಇರಲಿ ಸಿರಿ ಕನ್ನಡ ತಾಯ್ತೆ ತುಡಿಯುವೆ, ತನು ಕನ್ನಡ ನುಡಿ ಕನ್ನಡ ಮನ ಕನ್ನಡವಾಗಿರಲಿ. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ, ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ಕರ್ನಾಟಕ
ಪ್ರೀತಿ ಹೇಗಿರಬೇಕು ಅಂತ ಹೇಳೋದನ್ನು ಈ ಹಾಡಿನಲ್ಲಿ ಕೇಳಿ ನಾವು ಧನ್ಯರಾದೆವು. ಇದೀಗ ಪ್ರತೀಕ್ಷಾ ಭಟ್ ಕಾಮರಾಜೆ ಅವರು ಇನ್ನೊಂದು ಹಾಡು ಹಾಡಬೇಕಂತ ಕೇಳಿಕೊಂಡು ಉದಯವಾಗ ನಮ್ಮ ಚೆಲುವು ಹಾಡು ಹಾಡ್ತಾರೆ. ಬದುಕು
ಸಾಧಕರಾಗಿರುವ ಬೆನೆಟ್ ಜಿ ಅಮ್ಮನ್ ಅವರ ಪರಿಚಯವನ್ನು ಅಥವಾ ಸಾಧನೆಯನ್ನು ಬಹಳ ಸಂಕ್ಷಿಪ್ತವಾಗಿ ನಾನು ಹೇಳ್ತೇನೆ. ಬಹಳ ದೊಡ್ಡ ಸಾಧನೆ ಮಾಡಿದ್ದಾರೆ ಅವರು. ಉಡುಪಿ ಪಾಂಗಾಳದವರು. ಉಡುಪಿಯ ವಿದ್ಯಾಭ್ಯಾಸದ ನಂತರ ಮೈಸೂರಿನಲ್ಲಿ ಉನ್ನತ ವ್ಯಾಸಂಗ ಮಾಡಿದ್ದಾರೆ. ಆ ಬಳಿಕ ಅವರು ಕರ್ನಾಟಕ ಜಿಯಾಲಜಿಕಲ್ ಕಾಲೇಜು ಬಲ್ಮಠ ಮಂಗಳೂರು ಇಲ್ಲಿ ಸುದೀರ್ಘ 40 ವರ್ಷಗಳ ಸೇವೆಯನ್ನು ಸಲ್ಲಿಸಿದ್ದಾರೆ ಪತ್ರಾಗಾರ ವಿಭಾಗದಲ್ಲಿ. ಆ ಪತ್ರಾಗಾರ ವಿಭಾಗದಲ್ಲಿ ಸೇವೆಯನ್ನು ಸಲ್ಲಿಸಿರುವ ಸಂದರ್ಭದಲ್ಲಿ ಆ ಒಂದು ಅವಕಾಶವನ್ನು ಬಳಸಿಕೊಂಡು ಅವರು ಅಧ್ಯಯನ ನಿರತರಾಗಿ ಅನೇಕ ಪುಸ್ತಕಗಳ ಸಂಪಾದನೆ ಮತ್ತು ಸ್ವಂತ ಕೃತಿಗಳ ರಚನೆಯನ್ನು ಕೂಡ ಮಾಡಿದ್ದಾರೆ. ಅವರು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಮಾಜಿ ಸದಸ್ಯರು. ಮದಿಪು ಪತ್ರಿಕೆ ನಿಮಗೆಲ್ಲ ಗೊತ್ತಿದೆ. ಮದಿಪು ತುಳು ಸಾಹಿತ್ಯ ಅಕಾಡೆಮಿ ತರುವಂಥದ್ದು ತ್ರೈಮಾಸಿಕ, ಅದರ ಮಾಜಿ ಸಂಪಾದಕರು. ಮತ್ತು ಇವರು ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ. ಚಿಗುರಿದ ಬದುಕು, ಗಾನ ಗೊಂಚಲು, ಬಿಲ್ಲವರು ಮತ್ತು ಕ್ರೈಸ್ತರು, ಜಾನ್ ಜೇಮ್ಸ್ ಬ್ರೆಗಲ್, ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಪ್ರಕಟಿಸಿದೆ ಅದನ್ನು. ಹೀಗೆ ಇಷ್ಟು ಮಾತ್ರ ಅಲ್ಲ, ಅನೇಕ ಪುಸ್ತಕಗಳನ್ನು ಅವರು ಬರೆದಿದ್ದಾರೆ ಮತ್ತು ನಮ್ಮ ಸಂಭ್ರಮ ಹೆಚ್ಚಿಸಿದ್ದು. ಅವರಿಗೆ ಅನೇಕ ಪ್ರಶಸ್ತಿಗಳು ಬಂದಿವೆ. ಅದರಲ್ಲೂ ವಿಶೇಷವಾಗಿ ಇತ್ತೀಚೆಗೆ ಪ್ರತಿಷ್ಠಿತ ಪಳವಿ ಶೀನಪ್ಪ ಹೆಗ್ಡೆ ಪ್ರಶಸ್ತಿ ಅವರಿಗೆ ಸಂದಿದೆ ಅಂತ ಹೇಳುವುದು ನಮಗೆಲ್ಲರಿಗೂ ಬಹಳ ಹೆಮ್ಮೆಯ ವಿಚಾರ. ಮತ್ತು ಇನ್ನು ಹೀಗೆ ಇವರ ವಿಷಯವನ್ನು ನಾನು ನಿನ್ನೆ ಅವರಲ್ಲಿ ಕೇಳಿದೆ, ಇವರ ಕೊಡಿ ಅಂತ. ನನಗೆ ಗೊತ್ತುಂಟು, ಆದರೂ ಅವರು ಕೊಟ್ಟರೆ ಅದು ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಒಳ್ಳೆಯದಾಗ್ತದೆ ಅಂತ ಹೇಳುವ ಉದ್ದೇಶದಿಂದ. ಆಗ ಅವರು ಹೇಳಿದ ಒಂದು ಬಹಳ ದೊಡ್ಡ ಮಾತು ನನಗೆ ಅದು ಹೃದಯಕ್ಕೆ ತಟ್ಟಿತು ಬಂಧುಗಳೇ. ಅವರು ಹೇಳಿದರು, ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಘಟಕದ, ಮಂಗಳೂರು ತಾಲೂಕು ಘಟಕದ ಸದಸ್ಯ ಅಂದರೆ ಅಷ್ಟೇ ಸಾಕು ಅಂತ ಅವರು ಹೇಳಿದರು. ಅಂಥವರಿಂದ ನಮ್ಮ ಘಟಕ ಉನ್ನತವಾಗಿದೆ, ನಮ್ಮ ಘಟಕದ ಗೌರವ ಹೆಚ್ಚಿದೆ. ಮತ್ತು ನಾನು ಚುಟುಕಾಗಿ ಹೀಗೆ ಬರ್ತೇನೆ. ತುಳು ಕನ್ನಡ ಭಾಷೆಗಳಲ್ಲಿ ಓದುತ್ತಾ ಬರೆಯುತ್ತಾ ಸಂಗೀತವನ್ನು ಆಲಿಸುತ್ತಾ, ಸಂಗೀತ ಅಂದರೆ ಇಷ್ಟ ಅವರಿಗೆ, ಸಂಗೀತವನ್ನು ಆಲಿಸುತ್ತಾ ಹಳೆಯ ಕಡತ, ಚರಿತ್ರೆ, ಸಂಸ್ಕೃತಿ ಪರಂಪರೆಗಳ ದಾಖಲಿಸುತ್ತಾ ಅನೇಕ ಸಂಪಾದಿತ ಗ್ರಂಥಗಳು, ದಾಖಲೆಗಳನ್ನು ಸಂಗ್ರಹಿಸುವುದು ಅವರ ಹವ್ಯಾಸ. ತುಳು ಕನ್ನಡ ಭಾಷೆಗಳಲ್ಲಿ ಓದುತ್ತಾ ಬರೆಯುತ್ತಾ ಸಂಗೀತವನ್ನು ಆಲಿಸುತ್ತಾ ಹಳೆಯ ಕಡತ, ಚರಿತ್ರೆ, ಸಂಸ್ಕೃತಿ ಪರಂಪರೆಗಳ ದಾಖಲಿಸುತ್ತಾ ಮುನ್ನಡೆಯುವ ಸರಳ ಸಜ್ಜನ ಸದ್ಗುಣ ಸಂಪನ್ನ ನಮ್ಮೆಲ್ಲರ ನೆಚ್ಚಿನ ಬೆನೆಟ್ ಜಿ ಅಮ್ಮನ್. ಏನು ಹೇಳೋದು ಏನು ಬಿಡುವುದಂತಾಗಿದೆ. ಅಂದರೆ ಇವರ ಸಾಧನೆ ಅಮ್ಮನ್ನರ ಹಾಗೆ ಅಪಾರ ಸಾಧನೆ. ಸೂತಾರು ಅವರ ಮನೆ ಹೆಸರು, ಹುಟ್ಟಿದ ಊರು, ಆ ಹೆಸರನ್ನು ಕೂಡ ಅವರೊಟ್ಟಿಗೆ ಸೇರಿಸಿಕೊಂಡು ಆ ಹೆಸರನ್ನು ಇವತ್ತು ವಿಶ್ವವ್ಯಾಪಿಯಾಗಿಸಿದ್ದಾರೆ. ಹೇಗೆ ಅಮ್ಮನ್ನ ಅವರು ಹಲವಾರು ಕೃತಿಗಳನ್ನು ಬರೆದಿದ್ದಾರೋ, ಇವರು ಕೂಡ ಸುಮಾರು 15 ಕೃತಿಗಳು ಇವರದ್ದು ಪ್ರಕಟಗೊಂಡಿವೆ. ಅವುಗಳಲ್ಲಿ ಹೆಚ್ಚಿನವು ವೈದ್ಯಕೀಯ ಕೃತಿಗಳು. ಇವತ್ತು ಜನಸಾಮಾನ್ಯರಿಗೆ ಕೂಡ ಕನ್ನಡದಲ್ಲಿ ವೈದ್ಯಕೀಯ ಮಾಹಿತಿ ಲಭ್ಯ ಆಗಬೇಕಂತ ಹೇಳುವ ಸದುದ್ದೇಶದಿಂದ ಅನೇಕ
ವೈದ್ಯಕೀಯ ಕನ್ನಡ ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ. ಅನೇಕ ಕೃತಿಗಳಿಗೆ ಅನೇಕ ಪ್ರಶಸ್ತಿಗಳು ಕೂಡ ಬಂದಿವೆ. ಕಸಾಪ ದತ್ತಿ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಪ್ರಶಸ್ತಿನ ದತ್ತಿ ಪ್ರಶಸ್ತಿ, ಬಿಸಿಲೇರಿ ಜಯಣ್ಣ ಮತ್ತು ಬಿಸಿಲೇರಿ ಬ್ರದರ್ಸ್ ದತ್ತಿ ಪ್ರಶಸ್ತಿ ಹಾಗೂ ಅನೇಕ ಪ್ರಶಸ್ತಿಗಳು ಇವರಿಗೆ ಸಂದಿವೆ. ನಿಮಗೆಲ್ಲ ಗೊತ್ತಿದ್ದ ಹಾಗೆ ಬಹುಮುಖ ಪ್ರತಿಭೆ, ಗೃಹ ರಕ್ಷಕ ದಳದಲ್ಲಿ ಸಮಾದೇಷ್ಟರಾಗಿ ಅತ್ಯುತ್ತಮ ಕಾರ್ಯನಿರ್ವಹಣೆ ಮಾಡಿ ಇತ್ತೀಚೆಗೆ ರಾಷ್ಟ್ರಪತಿ ವಿಶಿಷ್ಟ ಸೇವಾ ಪದಕ ಪಡೆದುಕೊಂಡಿದ್ದಾರೆ. ಮತ್ತು ಇವರದ್ದು ಎಷ್ಟಂದರೆ ಇವರು ಎಲ್ಲರಿಗೆ ಇವರು ಸಿಗ್ತಾರೆ ಅಂದರೆ ಇವತ್ತು ನೋಡಿ ವಿಶ್ವ ಸ್ಟ್ರೋಕ್ ದಿನ ಇವತ್ತು ಅಂತ ಹೇಳಿ ಅವರ ಲೇಖನ ಬಂದಾಯಿತು, ಬೆಳಿಗ್ಗೆ ಬರ್ತದೆ. ಹಾಗೆ ಪ್ರತಿ ದಿವಸ ಏನೋ ಒಂದು ವಿಶೇಷತೆ ಇದ್ದರೆ ಅದು ರಕ್ತದೊತ್ತಡ ಇರಬಹುದು, ಎಲ್ಲ ಇವರ ಚಿಕಿತ್ಸೆಯ ಬಗ್ಗೆ ಕೇವಲ ಇವರು ಮುಖ ಮತ್ತು ದವಡೆ ಶಸ್ತ್ರಚಿಕಿತ್ಸಕರು ವೃತ್ತಿಯಲ್ಲಿ ಮತ್ತು ತೇಜಸ್ವಿನಿ ಆಸ್ಪತ್ರೆಯಲ್ಲಿ ಅದರ ಸಂದರ್ಶಕ ಶಸ್ತ್ರಚಿಕಿತ್ಸಕರಾಗಿಯೂ ಸೇವೆ ಸಲ್ಲಿಸ್ತಾ ಇದ್ದಾರೆ. ಮತ್ತು ಇವರು ಎಷ್ಟಂದರೆ ಈಗ ನಿಮಗೆ ಗೊತ್ತಿರ್ಬೋದು, ಕುಂಬ್ಳೆಗೆ ಹೋಗುವ ಮಾರ್ಗ ಅದು ಸುರಂಗ ಮಾರ್ಗಕ್ಕಿಂತ ವಿಶೇಷ, ರೈಲ್ವೆ ಹಳಿಗಿಂತ ವಿಶೇಷ ಆಗಿದೆ. ಒಂದು ಸೀದಾ ನೀವು ಹೋಗಬೇಕು, ಆಚೀಚೆ ನೋಡಲಿಕ್ಕಿಲ್ಲ, ಏನಿಲ್ಲ. ಆದರೂ ಇವರು ತಲಪಾಡಿಯಲ್ಲಿ ನಾಲ್ಪದವ ಅಂತ ಶಾಲೆ ಹುಡುಕಿ ಅಲ್ಲಿ ಹೋಗ್ತಾರೆ. ಎಲ್ಲ ಚಿಕ್ಕ ಚಿಕ್ಕ ಶಾಲೆ ಇರ್ಬೋದು, ಸರ್ಕಾರಿ ಶಾಲೆಗಳು, ಅದನ್ನು ಹುಡುಕಿ ಇವರು ಹೋಗಿ ಅಲ್ಲಿ ಮಕ್ಕಳಿಗೆ ಬಾಯಿ ಆರೋಗ್ಯದ ವಿಷಯ ಹೇಳಿ ಟೂತ್ ಪೇಸ್ಟ್ ಮತ್ತು ಬ್ರಷ್ ವಿತರಣೆ ಮಾಡಿ ಬರ್ತಾರೆ. ಅಂತಹ ವಿಶೇಷ ಭಾರತದಲ್ಲಿ ಅವರು ಎಲ್ಲ ಹೇಗೆ ಅವರ ಸಮಯ ಒದಗಿಸಿಕೊಳ್ತಾರೆ ನನಗೆ ಗೊತ್ತಾಗ್ತಿಲ್ಲ ಅಂತ ಭಾರತವಾಗಿ ಹೇಳಿದರು. ಹಾಗೆ ಅವರ ಕುಟುಂಬದೊಂದಿಗೆ ಕೂಡ ಅವರು ಅಷ್ಟೇ ಸಮಯವನ್ನು ಮೀಸಲಿಡ್ತಾರೆ. ಒಂದು 7 ಗಂಟೆಗೆ ಹೋದರೆ ಅವರ ನಾಯಿ ಮರಿಗಳೊಂದಿಗೆ ಆಡ್ತಾ ಇದ್ದಾರೆ, 8 ಗಂಟೆಗೆ ಹೋದರೆ ಅಲ್ಲಿ ಸೈಕಲಲ್ಲಿ ಓಡ್ತಾ ಇದ್ದಾರೆ. ಅಂತಹ ಹಬ್ಬಗಳು ಬಂದರೆ ಹೊಸ ಬಟ್ಟೆ ಹಾಕಿಕೊಂಡು ಇರ್ತಾರೆ. ಹಾಗೆ ಬಹಳ ಒಂದು ಆತ್ಮೀಯ. ಹಾಗಾದರೆ ನಾನು ಅವರನ್ನು ಚುಟುಕಿನಲ್ಲಿ ಚುಂತಾರ ಸರೋಜಿನಿ ಭಟ್ ಪ್ರತಿಷ್ಠಾನ ಅವರ ತಾಯಿ ಹೆಸರು. ತುಂಬ ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಬಹುಮುಖದ ವ್ಯಕ್ತಿತ್ವ ನಮ್ಮ ಚುಂತಾರು, ಸಮಾಜ ಹಿತ ದೃಷ್ಟಿಯಲ್ಲಿ ಎದ್ದು ನಿಂತಾರು. ಬಹುಮುಖದ ವ್ಯಕ್ತಿತ್ವ ನಮ್ಮ ಚುಂತಾರು, ಸಮಾಜ ಹಿತ ದೃಷ್ಟಿಯಲ್ಲಿ ಎದ್ದು ನಿಂತಾರು. ಬಿಡುವಿಲ್ಲ ದಣಿವಿಲ್ಲ ಶ್ರದ್ಧೆ ಆಸಕ್ತಿ, ಬಿಡುವಿಲ್ಲ ದಣಿವಿಲ್ಲ ಶ್ರದ್ಧೆ ಆಸಕ್ತಿ, ಪರಹಿತದ ಸಂಕಲ್ಪ ನೀಡುವುದು ಶಕ್ತಿ. ಯಾಕಂದರೆ BM ಹೆಗಡೆ ಅವರು ಹೇಳಿದ್ದಾರೆ, ನೀವು ಬೇರೆಯವರಿಗೆ ಒಳ್ಳೆಯದು ಮಾಡಿ, ಬೇರೆಯವರಿಗೆ ಸಂತೋಷ ಪಡಿ, ಬೇರೆಯವರನ್ನು ಪ್ರೀತಿಸಿ, ಎಲ್ಲರನ್ನು ಪ್ರೀತಿಸಿ, ಆಗ ನಿಮಗೆ ಯಾವುದೇ ರೋಗ ಬರುವುದಿಲ್ಲ, ನೀವು ಉತ್ಸಾಹಿಗಳಾಗಿ ಇರ್ತೀರಿ, ಆರೋಗ್ಯದಿಂದ ಇರ್ತೀರಿ ಅಂತ BM ಹೆಗಡೆ ಅವರು ಹೇಳಿದ್ದಾರೆ. ಆ ಮಾತು ಇವರನ್ನು ನೋಡುವಾಗ ನೆನಪಾಗ್ತದೆ. ನಮ್ಮ ಅಧ್ಯಕ್ಷ ಚಿರ ಯುವಕ, ನಮ್ಮ ಅಧ್ಯಕ್ಷರು ನಾನು ಅದೇ ಹಾಗೆ ನಾನು ನಮ್ಮ ಕೋಶಾಧಿಕಾರಿಯವರಲ್ಲಿ ಹೇಳಿದೆ, ನಮ್ಮದೊಂದು ಹೆಸರು ಕೊಡಲ ಅಂತ. ಅದಕ್ಕೆ ಅವರು ಹೇಳಿದರು, ಆಯಿತು ನೀವು ಕೊನೆಗೆ ಇಡುವ ಸರ್.
ಅವರ ಮಾತಿಗೆ ತುಂಬ ಅರ್ಥ ಇರ್ತದೆ. ಯಾಕಂದರೆ ಕೊನೆಗೆ ಇಡುವ ಹೇಳಿದರೆ ಅವ್ರಿಗೆ ಗೊತ್ತುಂಟು ನಮ್ಮ ಹಾಡು ಕೇಳಿದರೆ ಜನ ಓಡ್ತಾರೆ, ಕೊನೆಗೆ ಇಟ್ಟರೆ ಸಮಸ್ಯೆ ಇಲ್ಲ ಅವ್ರದ್ದು ಇದಾದರೆ. ನಾನು ಈಗ ಅವರು ಎರಡೆರಡು ಬಾರಿ ಸ್ವರಚಿತ ಕವನ ಹೇಳುವಾಗ ನಾನೊಂದು ಕವಿತೆ ಅದು ಹೇಳುವಂತ ಇದ್ದೆ. ಯಾಕಂದರೆ ನನಗೆ ಪರಿಷತ್ತಲ್ಲಿ ಒಬ್ಬರು ಛೇಡಿಸುವವರು, ಇನ್ನೊಬ್ಬರು ಬೈಯೋರು ರೀತಿಯಲ್ಲಿ. ಅಧ್ಯಕ್ಷರಿಗೆ ಏನು ಹೇಳೋದಿಲ್ಲ, ಅವ್ರು ಹೇಳ್ತಾರೆ ಏನಿದ್ರು ನನಗೆ ಹೇಳೋದು ಹಾಗಾಗಿ ನನಗೆ ಇಬ್ಬರು ಛೇಡಿಸುವವರು ಅಥವಾ ಬೈಯೋರು ನನಗೆ ಯಾವಾಗಲೂ ಅತ್ಯಂತ ಪ್ರಿಯ. ಈಗ ಇವರ ಬಗ್ಗೆ ಒಂದು ಪುಟ್ಟ ಹೇಳಿದೆ. ನಮ್ಮ ಸಾಧಕರು ಇವರು, ನಮ್ಮ ಮಿತ್ರದ್ವಯರು, ಒಬ್ಬರು ಡಾಕ್ಟರ್ ಮುರಳಿ ಮೋಹನ, ಇನ್ನೋರ್ವರು ಬೆನರ್ಜಿ ಅಮ್ಮಣ್ಣ. ಇವರಿಬ್ಬರು ಹೆಮ್ಮೆ ಪಡುವಂತೆ ಮಾಡಿದ್ದಾರೆ ನಮ್ಮನ್ನು. ಮಿತ್ರ ಮುರಳಿಯವರ ಸಾಧನೆಗೆ ಸನ್ಮಾನ ಮಾಡುವುದು ಎಲ್ಲೆಲ್ಲಿಯೋ ಅಲ್ಲಿ ಇಲ್ಲಿ. ಗೆಳೆಯ ಬೆನೆಟ್ ಅಮ್ಮಣ್ಣರಿಗೆ ಪ್ರಶಸ್ತಿ ದೊರೆತದ್ದು ಮುರಾರಿ ನೆಲೆಸಿರುವ ಉಡುಪಿಯಲ್ಲಿ. ಇಂದು ಈ ಮಿತ್ರದ್ವಯರಿಗೆ ಪರಿಷತ್ತಿನ ಆಪ್ತ ಅಭಿನಂದನೆ. ಇದನ್ನು ಸ್ವೀಕರಿಸಿದ ಇವರಿಬ್ಬರಿಗೂ ನಮ್ಮ ಪ್ರೀತಿಯ ವಂದನೆ. ಘಟಕದವರು ಸೇರಿದ 12 ಜನ, ಈ ಸರಿ 25 ಜನ ಬಂದಿದ್ದಾರೆ. ಅದು ಒಂದು ವಿಶೇಷ ಯಾಕಂದರೆ ಘಟಕದಲ್ಲಿ ಇರುವಾಗಿ ಸನ್ಮಾನ ಮಾಡಬೇಕು. ಮನೆಯವರಿಗೆ ನಾವು ಸನ್ಮಾನ ಮಾಡಬೇಕು. ಮನೆಯವರಿಗೆ ಯಾರು ನೆಂಟು ಬಂದರೂ ಸಹ ಮನೆಯವರು ಲಾಸ್ಟಿಗೆ ಇದು ನಾವೇ ಸನ್ಮಾನ ಮಾಡಬೇಕು ಹೇಳಬೇಕು. ಈಗಿಯವರು ಒಂದು ಉತ್ತಮ ವಿಶೇಷವಾಗಿ ಕನ್ನಡ ರಾಜ್ಯೋತ್ಸವ ಬಂದಾಗ ಇವತ್ತೊಂದು ರಾಜ್ಯೋತ್ಸವದಲ್ಲಿ ಇರ್ತದೆ. ಆದರೆ ನಾವು ಹಿಂದೆ ನಮ್ಮ ತಾಲೂಕು ಘಟಕದ ವತಿಯಿಂದ ರಾಜ್ಯೋತ್ಸವ ಆಚರಣೆ ಮಾಡಿದಾಗ ಅಲ್ವಾ, ಬಂದು ನನ್ನ ವಿಷಯ ಎಲ್ಲ ಹೇಳಿದ್ದಾರೆ, ಬಟ್ ಹೇಳಿದ್ದೇನೆ ಖಾಲಿ ಘಟಕ ಮೆಂಬರ್ ಸಾಕು ಹೇಳಿದೆ, ಸಾಕು ಬೇರೆ ಬೇಡ ಅಂತ ಹೇಳಿದೆ. ನಾನು ಲೈಬ್ರರಿಲಿ ಕೆಲಸ ಮಾಡ್ತಿದ್ದ. ನಾವು ವಿಶೇಷವಾಗಿ ಇನ್ನು ಕನ್ನಡ ಹಾಡುಗಳಲ್ಲಿ ಕೇಳಿದ್ದೆ. ಕನ್ನಡ ಅಂದರೆ ಭಾರತ ಅಂದರೆ ತುಳು ಅಂತ ಹೇಳಿದೆ. ಅಂಥದ್ದೇ ನಮ್ಮ ಊರಿನಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಿಸುವಾಗ ಕನ್ನಡಕ್ಕೆ ನಮ್ಮ ಮಂಗಳೂರಿನಲ್ಲಿ ಕೊಡುಗೆ ಕೊಟ್ಟಿದೆ. ದಾಸ ಸಾಹಿತ್ಯ ಮೊದಲು ಪ್ರಿಂಟ್ ಆಗೋದು ಮಂಗಳೂರಿನಲ್ಲಿ. ಕನ್ನಡದ ಮೊದಲ ಪತ್ರಿಕೆ ಪ್ರಿಂಟ್ ಆಗೋದು ಮಂಗಳೂರಿನಲ್ಲಿ. ಹೆಸರು ಮಾಡಿದ ಕನ್ನಡ ನಿಘಂಟು ಕನ್ನಡ ನಿಘಂಟು ಮುದ್ರಣ ಆದದ್ದು ಮಂಗಳೂರಿನಲ್ಲಿ. ಹಾಗೆ ಸುಮಾರು ಮಂಗಳೂರು ಹಂಚು ಅಂತೇಳಿ ಇಡೀ ವರ್ಲ್ಡಲ್ಲಿ ಉಂಟು. ಅದು ಪ್ರಾರಂಭದ ಮಂಗಳೂರಿನಲ್ಲಿ. ಅಂಥ ವಿಷಯಗಳನ್ನು ನಾವು ಇಂಥ ಕನ್ನಡ ರಾಜ್ಯೋತ್ಸವ ಕನ್ನಡಕ್ಕಾಗಿ ಉದಾಹರಣೆಗಾಗಿ ಕನ್ನಡದ ಮೊದಲ ವ್ಯಾಕರಣ ಏನು ಪ್ರಿಂಟ್ ಆದದ್ದು 1817 ಪ್ರಿಂಟ್ ಆಗಿದೆ. ಕನ್ನಡದ ಮೊದಲ ವ್ಯಾಕರಣ ಅಲ್ಲ, ಅದು 1817 ಪ್ರೆಸ್ ಇರಲಿಲ್ಲ. ಅದು ವಿಲಿಯಂ ಕೇಲಿ ಮಾಡಿದ್ದು. ಅದು ಕಲ್ಕತ್ತಾದಲ್ಲಿ ಆದದ್ದು, ಶರಣಪುರದಲ್ಲಿ ಆದದ್ದು. ಮೊದಲ ಕನ್ನಡ ಪುಸ್ತಕ ಪ್ರಿಂಟ್ ಮೀಡಿಯಾ ಬಂದಂಥಲ್ಲಿ ಮೊದಲ ಕನ್ನಡ ಪುಸ್ತಕ 1817 ಕನ್ನಡ ಗ್ರಾಮ. ಆನಂತರ 1827 2ನೇ ಗ್ರಾಮ ಆಗ್ತದೆ, ಅದು ಮ್ಯಾಕರೆ. 3ನೇ ಗ್ರಾಮ ಅನ್ನೋದು ಕೃಷ್ಣವಾಚಾರ್ಯ. ಅದು ಮರದ ಬ್ಲಾಕ್ನಲ್ಲಿ ಉಂಟಾದದ್ದು. ಮೊದಲ ಅಚ್ಚುಮಳೆ ಇರಲಿಲ್ಲ. ಕನ್ನಡ ಮತ್ತು ತೆಲುಗು ಒಂದೇ ಅಚ್ಚುಗಳನ್ನು ಬಳಕೆ ಮಾಡ್ತಿದ್ರು. ಹಾಗೆ ಇಂಥ ವಿಷಯಗಳನ್ನು ಸಹ ನಾವು ಈ ಕನ್ನಡ ರಾಜ್ಯೋತ್ಸವದಲ್ಲಿ ಕನ್ನಡ ಭಾಷೆ, ಕನ್ನಡ ಸಂಸ್ಕೃತಿ, ನಮ್ಮ ಊರು ಇಡೀ ಕರ್ನಾಟಕಕ್ಕೆ ಕೊಟ್ಟಿದೆ. ಉದಾಹರಣೆಗೆ ನಮ್ಮನ್ನು ಇಬ್ಬರನ್ನು ಸನ್ಮಾನಿಸಿದೆ. ಹಾಗೆ ನಮ್ಮ ಸಮಾಜದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ನೆರೆಹೊರೆಯಲ್ಲಿ ಅಥವಾ ನಮ್ಮ ಊರಿನಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಯಾರಾದರೂ ವರ್ಣನೆ ಮಾಡಿಕೊಂಡು ಹೇಳಿ. ಉದಾಹರಣೆಗಾಗಿ ದಾಸ ಸಾಹಿತ್ಯ ಪಾವಂಜಿ ಶೆಟ್ಟಿಂದ ದಾಸ ಸಾಹಿತ್ಯ ಮೂವ್ಮೆಂಟ್ ಬಂದಿದೆ. ಮೊದಲ ದಾಸ ಸಾಹಿತ್ಯ ಚಂದ್ರಬೋಸ್ ಸ್ವಾಮಿ, ರಾವಣ ದಿಗ್ಗಜ ಎಲ್ಲ ಪ್ರಿಂಟ್ ಆದದ್ದು ಮಂಗಳೂರಿನಲ್ಲಿ. ಮುದ್ರಣ ಪ್ರಾರಂಭ ಆಗುವುದು 1841. ಆದ್ದರಿಂದ ಅಂಥ ವಿಷಯಗಳನ್ನು ನಾವು ತಿಳ್ಕೊಂಡು ಕನ್ನಡದ ಈಗ ನಾವು ಕನ್ನಡ ರಾಜ್ಯೋತ್ಸವದಾಗ ಮಾತ್ರ ಕನ್ನಡ ಅಂತ ನಾವು ಹಾಡ್ತೇವೆ ಅಥವಾ ನೆನಪು ಮಾಡೋದು ಮಾತ್ರ. ಇಡೀ ನಮ್ಮ ತಿಂಗಳಲ್ಲಿ ಆದರೂ ನಾವು ಕನ್ನಡ ಪುಸ್ತಕದ ಬಗ್ಗೆ, ಕನ್ನಡ ಪುಸ್ತಕ ಕೊಂಡುಕೊಳ್ಳೋದ್ರ ಬಗ್ಗೆ, ಕನ್ನಡ ಪುಸ್ತಕ ಸಂಗ್ರಹ ಮಾಡೋ ಬಗ್ಗೆ
ಕನ್ನಡ ಪುಸ್ತಕಗಳನ್ನು ಲೈಬ್ರರಿಗೆ ಕೊಡುವ ಹಾಗೆ ಅಂಥ ಕೆಲಸಗಳನ್ನು ಮಾಡಿದರೆ ನಾವು ಕನ್ನಡ ರಾಜ್ಯದಲ್ಲಿ ಅಥವಾ ನಾವು ಕನ್ನಡ ರಾಜ್ಯದಲ್ಲಿ ಹುಟ್ಟಿ ಬೆಳೆಯೋದಕ್ಕೆ ಈಗ ಉದಾಹರಣೆಗಾಗಿ ನಮ್ಮ ಮೇಡಮ್ನವ್ರು ಹಾಡಿದ್ರು ಕನ್ನಡ ಹಾಡಲ್ಲಿ ಅದು ಸಹ ಹೊರಗೆ ಹಾಡಲು ವರ. ಈಗ ಒಂದು ಮಗು ಹಾಡಿದ್ರು, ಆ ಮಗುವಿಗೆ ಕಲಿಸುವುದು ವರ. ಹಾಗೆ ಎಲ್ಲ ಸಹ ಈ ಕನ್ನಡಕ್ಕಾಗಿ ನಾವು ಮಾಡುವ ಎಲ್ಲ ಕೆಲಸಗಾರ ನಾವು ಮಾಡುವ ಅಂತ ಹೇಳಿ ನನಗೆ ಸನ್ಮಾನ ಮಾಡಿದ್ದಕ್ಕಾಗಿ ನನ್ನೆಲ್ಲ ಆಪ್ತ ಮಿತ್ರರಿಗೆ, ಮುಖ್ಯವಾಗಿ ಜಿ ಅವರು ಮತ್ತು ಅಧ್ಯಕ್ಷರಿಗೆ ನನ್ನ ವಂದನೆ ತಿಳಿಸಿದ ನಾನು ಗಣ್ಯರೇ, ನನ್ನ ಆತ್ಮೀಯ ಅಕ್ಕ ತಂಗಿಯರೇ ಮತ್ತು ಮಕ್ಕಳೇ, ಅಕ್ಕಂದ್ರೆ ತಂಗಿಯರೇ, ಸನ್ಮಾನ ನಮ್ಮದೇ ಮನೆಯಲ್ಲಿ ಮಾಡಿಸ್ಕೊಳ್ಳುವಾಗ ಕೆಲವೊಮ್ಮೆ ಮುಜುಗರ ಆಗ್ತದೆ, ಆದರೆ ಅನಿವಾರ್ಯ. ನಮ್ಮ ಜಿಜಿಯವರು ಆಗಿದೆ. ಈಗೀಗ ಸನ್ಮಾನ ಅಂದರೆ ಒಂದು ಮುಜುಗರ ಆಗುವ ರೀತಿಯಲ್ಲಿ ಆಗ್ತಾ ಇದೆ. ಬಹಳಷ್ಟು ಸನ್ಮಾನಗಳಾದ ಮೇಲೆ ನಮಗೆ ಅದರ ಮೇಲೆ ಜಿಗುಪ್ಸೆ ಬರ್ತದೆ. ಆದರೆ ಇದು ತುಂಬ ಆತ್ಮೀಯವಾದ್ದು. ನಮ್ಮವರೇ ನಮ್ಮದೇ ಮನೆಯಲ್ಲಿ ಸನ್ಮಾನ ಮಾಡುವಾಗ ಕೆಲವೊಮ್ಮೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ನಾವಂತೂ ಸನ್ಮಾನಕ್ಕಾಗಿ ಕೆಲಸ ಮಾಡಿದ್ದಲ್ಲ, ನಾವು ಮಾಡಿದ ಕೆಲಸವನ್ನು ಗುರುತಿಸಿದ್ದಾರೆ ಅನ್ನೋದಕ್ಕೆ ಒಂದು ನಮಗೆ ಸಂತೋಷ ಇದೆ. ಗೃಹ ರಕ್ಷಕ ದಳ ಇರ್ಬೋದು, ರೆಡ್ ಕ್ರಾಸ್ ಇರ್ಬೋದು, NSS ಇರ್ಬೋದು, ಎಲ್ಲವೂ ಸಮಾಜಮುಖಿ ಕೆಲಸಗಳನ್ನು ಅತ್ಯಂತ ಪ್ರಾಮಾಣಿಕವಾಗಿ ಮಾಡಿದ್ದೇನೆ ಅಂತ ನಾನು ಖುಷಿಯಿಂದ ಹೇಳ್ತೇನೆ. ಸಾಹಿತ್ಯ ಪರಿಷತ್ತಿನ ಕೆಲಸವನ್ನು ಅಷ್ಟೇ. ಈಗ ನಾಳೆ ನಾನು ಯುರೋಪ್ ಪ್ರವಾಸ, ಎಲ್ಲ ಕನ್ನಡ ಸಂಘಗಳಿಗೆ ಭೇಟಿ ನೀಡಲಿಕ್ಕಿದೆ. ನಾಳೆ ಫ್ರಾಂಕ್ಫರ್ಟ್, ಜರ್ಮನಿ, ಹಾಲೆಂಡ್, ಬೆಲ್ಜಿಯಂ, ಸ್ಪೇನ್, ಇಟಲಿ, ಸ್ವಿಟ್ಜರ್ಲೆಂಡ್ ಎಲ್ಲ ದೇಶಗಳ ಕನ್ನಡ ಸಂಘಗಳಿಗೆ ಹೋಗಿ ಕೊನೆಯದಾಗಿ ಪೋಲೆಂಡ್ನಲ್ಲಿ ಕನ್ನಡ ಸಂಘ ಉದ್ಘಾಟನೆ ಮಾಡಲಿಕ್ಕಿದೆ. ಎಲ್ಲ ಬಹಳ 50 ವರ್ಷ 3 ವರ್ಷ ಇತಿಹಾಸ ಇರುವಂಥ ಕನ್ನಡ ಸಂಘಗಳು. ಬಹುಶಃ ಹಿಟ್ಟಲ್ ಅವರ ಮರಿಮೊಮ್ಮಗ ಇರುವಂತಹ ಜಾಗ ಮ್ಯೂನಿಕ್ಗೆ ಸಹ ಹೋಗ್ಲಿಕ್ಕಿದೆ. ಸೊ ಅದೊಂದು ಸಂಭ್ರಮ ನಮಗೆ. ಈ ಬಾರಿ ರಾಜ್ಯೋತ್ಸವವನ್ನು ಬೇರೆ ಬೇರೆ ದೇಶಗಳಲ್ಲಿ ಹೋಗಿ ಅಲ್ಲಿಯ ಕನ್ನಡಿಗರು ಹೇಗಿರ್ತಾರೆ ಅನ್ನೋ ಒಂದು ವಿಚಾರವನ್ನು ಹಂಚಿಕೊಂಡು, ಬಹುಶಃ ಅಮ್ಮಣ್ಣವರು ಹೇಳಿದಾಗೆ ಪುಸ್ತಕವು ದೇಶವು ಸುತ್ತು ಕೋಶ ಓದು ಅಂತೇಳಿ. ಸೊ ದೇಶ ಸುತ್ತಿ ವಿದೇಶ ಸುತ್ತಿ ಬಹುಶಃ ಒಂದಷ್ಟು ಹೊಸ ವಿಚಾರಗಳನ್ನು ನಾನು ಪಡೀಲಿಕ್ಕೆ ಉತ್ಸುಕನಾಗಿದ್ದೇನೆ. ನಾಳೆ ಬೆಳಿಗ್ಗೆ ಹೋಗಲಿಕ್ಕಿದೆ. ನನ್ನ ಎಲ್ಲ ಕೆಲಸಗಳು ಬಾಕಿ ಇದೆ. ಇವತ್ತು ಅನಿವಾರ್ಯ ಕಾರಣಗಳಿಂದ ಒಪ್ಪಿಕೊಂಡಿದ್ದೇನೆ. ನಿಮ್ಮ ಪ್ರೀತಿಯ ಸನ್ಮಾನಕ್ಕೆ ನಾನು ಚಿರಋಣಿಯಾಗಿದ್ದೇನೆ. ಸನ್ಮಾನಕ್ಕಾಗಿ ಯಾವತ್ತೂ ಕೆಲಸ ಮಾಡಿಲ್ಲ, ಮುಂದೆಯೂ ಮಾಡೋದಿಲ್ಲ. ಆದರೆ ನನ್ನ ಜವಾಬ್ದಾರಿ ಹೆಚ್ಚಿದೆ ಅನ್ನೋ ಅರಿವು ನನಗಿದೆ. ನೀವು ಕೊಟ್ಟಂಥ ಸನ್ಮಾನಕ್ಕೆ ನಾನು ಪೂರಕವಾಗಿ ಕೆಲಸ ಮಾಡ್ತೇನೆ ಮತ್ತು ಯಾವತ್ತೂ ನೀವು ಅಥವಾ ನಾನು ತಲೆ ತಗ್ಗಿಸುವಂಥ ಕೆಲಸ ಮಾಡೋದಿಲ್ಲ ಅಂತ ಹೇಳುತ್ತಾ, ಇವತ್ತು ಎಲ್ಲ ಬಂಧುಗಳು ಸೇರಿ ಮಾಡಿದ ಸನ್ಮಾನಕ್ಕೆ ನಾನು ಶಿರವಾಗಿ ವಂದಿಸುತ್ತೇನೆ. ತಾಯಿ ಭುವನೇಶ್ವರಿಯ ಸೇವೆಯನ್ನು ಮತ್ತಷ್ಟು ಮುತುವರ್ಜಿಯಿಂದ ನನ್ನ ಗೃಹರಕ್ಷಕ ದಳದ 10 ವರ್ಷಗಳ ಅವಧಿ ಮುಂದಿನ ಜನವರಿ 1ಕ್ಕೆ ಕೊನೆಗೊಳ್ಳಲಿದೆ. ಆನಂತರ ಪೂರ್ಣಕಾಲಿಕವಾಗಿ ನಾನು ಸಾಹಿತ್ಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ತೇನೆ. ಯಾಕೆಂದರೆ ವೈದ್ಯಕೀಯ ಸಾಹಿತ್ಯ ಅನ್ನೋದು ನಾನು ಅತ್ಯಂತ ಇಷ್ಟಪಟ್ಟಂತಹ, ಪ್ರೀತಿಯಿಂದ ಬರೆಯುವಂಥ, ನಾನು ಕೆಲವೊಮ್ಮೆ ಬರಲಿಕ್ಕೆ ಕೂತಾಗ ಸಾಹಿತ್ಯ ಎತ್ತು ಕೂತರು ಅಂತ ನನ್ನ ಹೆಂಡತಿ ನನ್ನ ಹತ್ರ ಜಗಳಾಡ್ತಾರೆ. ಸೊ ಈಗ ನನ್ನ ಎಲ್ಲೋ ದೂರದಿಂದ ಮಂಗಳೂರಿನಿಂದ ಮಂಜೇಶ್ವರಕ್ಕೆ ಪೇಷಂಟ್ ಬರ್ತಾರೆ, ಕಾಸರಗೋಡು, ಹುಬ್ಬಳ್ಳಿಯಿಂದಲೂ ಬರ್ತಾರೆ. ನಿಮ್ಮ ಒಂದು ಲೇಖನ ಓದಿದ ಡಾಕ್ಟರ್, ಹಾಗೆ ನಿಮ್ಮ ಹತ್ರನೇ ಮಾಡಿಸ್ಬೇಕು ಅಂತೇಳಿ. ಸೊ ಈಗ ನಾನು ಬರೆಯೋದ್ರಿಂದ ನನ್ನ ವೃತ್ತಿಗೂ ಸ್ವಲ್ಪ ಲಾಭ ಆಗಲಿಕ್ಕೆ ಶುರುವಾಗಿದೆ. ಸೊ ವ್ಯಾವಹಾರಿಕ ದೃಷ್ಟಿಯಿಂದ ನಾನು ಬರೆದಿಲ್ಲ. ಯಾವುದೇ ಪುಸ್ತಕವನ್ನು ನಾನು ವ್ಯಾವಹಾರಿಕ ದೃಷ್ಟಿಯಿಂದ ಮಾರಲಿಲ್ಲ. ಎಲ್ಲ ರೋಗಿಗಳಿಗೆ ಉಚಿತವಾಗಿ ಕೊಟ್ಟಿದ್ದೇನೆ. ವೈದ್ಯನಾದವನಿಗೆ ರೋಗದ ಬಗ್ಗೆ ಅರಿವು ಮೂಡಿಸುವುದೇ ನಮ್ಮ ದೊಡ್ಡ ಕರ್ತವ್ಯ. ಸೊ ವ್ಯಾವಹಾರಿಕ ದೃಷ್ಟಿಯಿಂದ ಬರೀಲಿಲ್ಲ, ಬರೆಯುವುದೂ ಇಲ್ಲ. 15 ಪುಸ್ತಕ ಆಗಿದೆ. ಇನ್ನೊಂದು ಪುಸ್ತಕ ಡಿಸೆಂಬರ್ 24ಕ್ಕೆ ಬಿಡುಗಡೆ ಆಗಲಿಕ್ಕಿದೆ. ಅದರ ಕೆಲಸದ ಒತ್ತಡವೂ ಇದೆ. ಏನೇ ಇರಲಿ, ನಮ್ಮ ಸಾಹಿತ್ಯಿಕ ಚಟುವಟಿಕೆಗಳು, ಸಾಹಿತ್ಯಿಕ ಸೇವೆಗಳು ಮುಂದುವರಿಯಲಿಕ್ಕಿದೆ. ನೀವು ಕೊಟ್ಟಂಥ ಸನ್ಮಾನ ನನಗೆ ಒಂದು ರೀತಿಯ ಹೊಸ ಹುರುಪು. ವಯಸ್ಸು ಕಡಿಮೆ ಆಗ್ತಾ ಇದೆ. 50 ದಾಟಿದ ನಂತರ 49-48 ಆಗ್ತಾ ಇದೆ. ಜೈನವರು ನಮ್ಮ ಗುರುಗಳು ಫೋನ್ ಮಾಡಿ ಕೇಳ್ತಾ ಇರ್ತಾರೆ, ಡಾಕ್ಟರ್ ನಿಮ್ದು ನೆಕ್ಸ್ಟ್ ಪುಸ್ತಕ ಯಾವಾಗ ಅಂತೇಳಿ. ಸೊ ಪ್ರತಿಯೊಬ್ಬರು ಸಹ ನಮಗೆ ಒಂದು ರೀತಿಯ ಉತ್ಸಾಹವನ್ನು ಕೊಡ್ತಾರೆ. ಹಾಗೆ ಇವತ್ತಿನ ಈ ಸಂಜೆ ಬಹಳ ಖುಷಿ ಆಯಿತು. ಯಾಕೆಂತ ಹೇಳಿದರೆ, ವೈಯಕ್ತಿಕ ಬದುಕಿನ ಜಂಜಾಟದಲ್ಲಿ ನಾವೆಲ್ಲ 28 ವರ್ಷದಲ್ಲಿ ದಂತವೈದ್ಯಕೀಯ ಕ್ಷೇತ್ರದಲ್ಲಿ ಒದ್ದಾಡ್ತಾ ಇದ್ದೇವೆ, ಸಮುದ್ರದಲ್ಲಿ ಒದ್ದಾಡ್ತಾ ಇದ್ದೇವೆ. ಇವತ್ತು ನಾಳೆ ನಾನು ಹೋಗೋದಿಲ್ಲ, 10 ದಿವಸ ಕ್ಲಿನಿಕ್ಕಿಗಿಲ್ಲ. ಇವತ್ತು ಸಾಧಾರಣ 100 ಪೇಷಂಟ್ ಬಂದಿದ್ದು. ಆ ಜಂಜಾಟದಲ್ಲಿ ನಮಗೆ ಯಾಂತ್ರಿಕ ಬದುಕಿನಲ್ಲಿ ಈ ರೀತಿಯ ಒಂದು ಆತ್ಮೀಯವಾದ ವಾತಾವರಣ, ಹಾಡುಗಳು ಕೇಳಿದಾಗ ಮೈ ರೋಮಾಂಚನ ಆಗ್ತದೆ. ಆ ಚಿಕ್ಕ ಪುಟ್ಟ ಮಗು ಉಂಟಲ್ಲ, ಸಹಸ್ರ ಹಾಡಿದಾಗ ನನಗೆ ಭಾಳಷ್ಟು ಖುಷಿ ಆಯಿತು. ಈ ಹಿಂದೆನೂ ನನ್ನ ಬೀಚ್ ಹೌಸಲ್ಲಿ ಅವಳು ಹಾಡಿದ್ರು, ಖುಷಿಪಟ್ವಿ ನಾವು. ಅವರ ತಾಯಿಯೂ ಅಷ್ಟೇ, ಪ್ರತೀಕ್ಷಾ ಭಟ್ಟಲ್ವ, ಅವರು ಸಹ ತುಂಬ ಚೆನ್ನಾಗಿ ಹಾಡ್ತಾರೆ. ಅವರ ಯೂಟ್ಯೂಬ್ ಚಾನೆಲ್ಗಳನ್ನು ನಾನು ಸಮಯ ಇದ್ದಾಗ ಕೇಳ್ತೇನೆ. ಅದೇ ರೀತಿ ನಮ್ಮ ಹಿರಿಯಕ್ಕ ರತ್ನಕ್ಕ,
ಅವರ ಹಾಡು ಅಂದರೆ ನನಗೆ ಬಹಳಷ್ಟು ಇಷ್ಟ. ನಾವು ಯಾವುದೇ ಕಾರ್ಯಕ್ರಮದಲ್ಲಿ ಅವರಿಗೆ ನಾವು ಹಾಡಬೇಕು ಅಂತ ಹೇಳ್ತೇವೆ. ಸೊ ಎಲ್ಲರನ್ನ ಹಾಡಿಸ್ತಾ ನಗಿಸುತ್ತಾ ನಮ್ಮ ದುಃಖವನ್ನು ಮರೆಸುವಂಥ ಒಂದು ಚೇತನ. ಸೊ ಎಲ್ಲರೂ ಸೇರಿ ನಾವು ಇವತ್ತು ಹಾಡಿದ್ದೇವೆ, ನಲಿದಿದ್ದೇವೆ, ಖುಷಿ ಪಟ್ಟಿದ್ದೇವೆ. ಈ ಖುಷಿ ನಿರಂತರವಾಗಿರಲಿ. ನಾವೆಲ್ಲ ಒಟ್ಟು ಸೇರಿ ತಾಯಿ ಭುವನೇಶ್ವರಿಯ ಸೇವೆಯನ್ನು ಮಾಡೋಣ ಅಂತ ಹೇಳುತ್ತಾ ಸನ್ಮಾನಕ್ಕಾಗಿ ಮಗದೊಮ್ಮೆ ವಂದಿಸುತ್ತಾ ಎಲ್ಲರಿಗೂ ಶಿರವಾಗಿ ಧನ್ಯವಾದ ಮಾತುಗಳಿಂದ ನಮ್ಮ ಎದೆ ತುಂಬಿ ಬಂದಿದೆ. ಬಂಧುಗಳೇ, ಇದೀಗ ನಮ್ಮ ಅಧ್ಯಕ್ಷರು ಆಗಲೇ ಹೇಳಿದ ಹಾಗೆ ಚಿರಯುವಕ ಅಧ್ಯಕ್ಷರು ನಾಡ್ದು ಅವರ ಮಗನ ಮದುವೆ ಒಂದು ಬಹಳ ಅದ್ದೂರಿ ಕಾರ್ಯಕ್ರಮ. ಅದು ಮದುವೆ ಆಗೋದು ದಾವಣಗೆರೆಯಲ್ಲಿ, ಇಲ್ಲಿ ಅದರ ಆರತಕ್ಷತೆ ಉಂಟು. ಅದರಲ್ಲಿ ಮದುಮಗ ವಿಂಟೇಜ್ ಕಾರಿನಲ್ಲಿ ಹೋದರೆ ಮೆರವಣಿಗೆಯಲ್ಲಿ, ಇವರು ಕುದುರೆಯಲ್ಲಿ ಹೋಗಲಿಕ್ಕೆ ವಿಶಿಷ್ಟವಾದ ಕಾರ್ಯಕ್ರಮ ಆಗಲಿಕ್ಕಿದೆ. ಚಿರಯುವಕ ಹಸನ್ಮುಖಿ ನಮ್ಮ ಎಲ್ಲ ಕೆಲಸದ ಹಿಂದಿನ ಸ್ಫೂರ್ತಿ. ಮಂಗಳೂರು ತಾಲೂಕು ನಡೆಯುವಂಥ ಈ ಕಾರ್ಯಕ್ರಮದಲ್ಲಿ ಹಾಗೂ ಎಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಭಿಮಾನಿ. ಸಾಹಿತ್ಯ ಪರಿಷತ್ತಿನ ಒಂದು ಸನ್ಮಾನಿಸುವುದೇ ನಮ್ಮ ದೊಡ್ಡ ಹೆಮ್ಮೆಯ ವಿಷಯ. ನಮ್ಮ ಸಾಹಿತ್ಯ ಪರಿಷತ್ ಗರಿಬಂಧ, ಯಾಕಂದರೆ ಇವರು ಬಹುಮುಖ ಪ್ರತಿಭೆ. ಇವರು ಎಲ್ಲರಿಗೂ ಒಂದು ಮಾದರಿ ಆಗಿದ್ದಾರೆ. ಚುಂತಾರವರಾಗಲಿ, ಬೆನಟಮ್ಮನವರಾಗಲಿ, ನಮ್ಮ ಕಮಿಟಿಯಲ್ಲಿ ಇದ್ದವರು ಎಲ್ಲರೂ ಒಂದು ಮಾದರಿ ಟೈಪ್ ಆಗಿದ್ದಾರೆ. ಹಾಗಾಗಿ ಒಳ್ಳೆ ಕಮಿಟಿ ಸಿಲೆಕ್ಷನ್. ಮಂಗಳೂರಂಥ ಒಂದು ಕಮಿಟಿ ಎಲ್ಲೂ ಇಲ್ಲ. ಆದರೆ ಎಲ್ಲರೂ ಫುಲ್ ಬ್ಯುಸಿ ಆಗಿರ್ತಾರೆ, ಅವರವರ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ. ಹೀಗಾಗಿ ಡಿಸೆಂಬರ್ ತನಕ, ನವಂಬರ್ 17 ಮತ್ತು ನವಂಬರ್ 24 ನಾವು ಸ್ವಲ್ಪ ಬ್ಯುಸಿ ಇದೆ. ಡಿಸೆಂಬರಲ್ಲಿ ನಮ್ಮ ಕಾರ್ಯಕ್ರಮ ಜೋರಾಗಿ ಮಾಡುವ. ನಿಮ್ಮಂಥವ್ರನ್ನ ಗೌರವಿಸೋದೇ ನಮ್ಮೊಂದು ಹೆಮ್ಮೆಯ ವಿಷಯ. ನಾನು ಆ ಕಾರ್ಯಕ್ರಮ ಭಾಗಿಯಾಗಿದ್ದೆ. ನನಗೆ ಬಹಳ ಎಷ್ಟು ಖುಷಿ ಆಗ್ತಾಯಿದೆ ಅಂತ ಹೇಳಿದರೆ, ನಾನು ಎಲ್ಲೂ ಇವತ್ತು ತಪ್ಪು ಹೋಗ್ತಿದ್ದೇವೋ ಏನೋ ಅಂತ ಒಂದು ಭಾವನೆ ಇತ್ತು. ಬಾಂಬೆಯಿಂದ ನಿನ್ನ ಬರಬೇಕಾದ ಫ್ಲೈಟು ಟಿಕೆಟ್ ಸಿಗ್ತಿರಲಿಲ್ಲ, ಆದರೂ ಸಿಕ್ಕಿ ಬಂದಿದ್ದೇನೆ. ನನಗೆ ಭಾಳ ಖುಷಿಯಾಯಿತು. ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ನಿಮಗೆಲ್ಲರಿಗೂ ತುಂಬ ಧನ್ಯವಾದ ಹೇಳಿ, ನಿಮಗೆ 100 ವರ್ಷ ದೇವರ ಆಯುರಾರೋಗ್ಯ ಭಾಗ್ಯ ಕೊಟ್ಟು ನಿಮ್ಮ ಸೇವೆ ನಿರಂತರವಾಗಿ ಆಗಲಿ ಅಂತೇಳಿ ನಾನು ನಿಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಜೈ ಹಿಂದ್, ಜೈ ಕರ್ನಾಟಕ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮವನ್ನು ಸರ್ವಾಂಗ ಸುಂದರವಾಗಿ ಮೂಡಿಬರುವಂತೆ ಮಾಡಿದ ನಮ್ಮ ನೆಚ್ಚಿನ ಅಧ್ಯಕ್ಷರು ಡಾಕ್ಟರ್ ಮಂಜುನಾಥ್ ಎಸ್ ರೇವಣ್ಕರ್ ಅವರಿಗೆ ಎಲ್ಲರ ನಮ್ಮ ಸನ್ಮಾನವನ್ನು ಪ್ರೀತಿಯಿಂದ ಸ್ವೀಕರಿಸಿದ ಬೆನಟ್ ಜಿ ಅಮ್ಮಣ್ಣ ಹಾಗೂ ಡಾಕ್ಟರ್ ಮುರಳಿ ಮೋಹನ್ ಸುಂದರ್ ಈ ಕಾರ್ಯಕ್ರಮ ಆಗಬೇಕಿದ್ರೆ ಹಲವಾರು ಸಮಯದಿಂದ ನಮ್ಮ ಬೆನ್ನು ಹಿಡಿದು ಇದನ್ನು ಮಾಡಲೇಬೇಕಂತ ಹೇಳಿ, ಅದು ಜೀಜಿಯವರ ಒಂದು ಪ್ರೀತಿ ಅಂದರೆ ಅದನ್ನು ನಾನು ಶಬ್ದಗಳಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈ ಕಾರ್ಯಕ್ರಮ ಆಗಲೇಬೇಕಂತ ಈ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿಯನ್ನು ತಗೊಂಡು ಮಾಡಿದ್ದಾರೆ ಜೀಜಿಯವರು. ಅವರಿಗೆ ಆತ್ಮೀಯ ವಂದನೆಗಳು. ಹಾಗೆಯೇ ಒಂದು ಕನ್ನಡ ಗೀತಗಾಯನ ಅದನ್ನು ಇನ್ನಷ್ಟು ಕೇಳಬೇಕಂತ ಇತ್ತು, ಆದರೆ ಸ್ವಲ್ಪ ಸಮಯದ ಅಭಾವ. ಇಂಚರ ತಂಡದವರು ಆ ಇಂಚರ ಇನ್ನೂ ನಮ್ಮ ಕಿವಿಯಲ್ಲಿ ಮರ್ದನೆಗೊಳ್ಳುತ್ತಾ ಇದೆ. ಬಹಳ ಸಂತೋಷ ಆಯಿತು. ಇಂಚರ ತಂಡದ ಎಲ್ಲರಿಗೂ ವಂದನೆಗಳು. ಉಷಾಜಿ ಪ್ರಸಾದ್ ಅವರು ಹಾಡಿದ್ದಾರೆ, ಅವರಿಗೆ. ಹಾಗೆಯೇ ರಾಜಶ್ರೀ ಮೋಹನ್ ಅವರು ನಮ್ಮೊಂದಿಗೆ ಯಾವತ್ತೂ ಇತ್ತು. ಸನತ್ ಕುಮಾರ್ ಜೈನ್ ಅವರ ಜಿಲ್ಲಾ ಘಟಕದವರು ಯಾವತ್ತೂ ನಮ್ಮ ಬೆಂಬಲಕ್ಕೆ ನಿಲ್ತಾರೆ, ಅವರಿಗೆ. ಹಾಗೆಯೇ ವಿಶೇಷವಾಗಿ ಇಂದು ಮಾಧ್ಯಮ ಮಿತ್ರರು ನಮ್ಮೊಂದಿಗಿದ್ದಾರೆ. ಹೊಸಪುರಲ್ಲಿ ಯಾವತ್ತೂ ಕೂಡ ನಮ್ಮೊಂದಿಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಕಾರ್ಯಕ್ರಮಕ್ಕೆ ಹೊಸಪುರಲ್ಲಿ ಅವರು ತಂದು ಸಹಕಾರ ನೀಡಿ ವ್ಯಾಪಕ ಪ್ರಚಾರ ಕೊಡ್ತಾ ಇದ್ದಾರೆ. ಸುಣ್ಣಂಗುಳಿ ಅವರು ಬಹಳ ಚೆನ್ನಾಗಿ ಕಾವ್ಯ ವಾಚನ ಮಾಡಿ, ಹಾಗೆಯೇ ಪ್ರತೀಕ್ಷಾ ಭಟ್, ಪುಟಾಣಿ ಸಹಸ್ರ, ಪ್ರತೀಕ್ಷಾ ಅವರ ಅಮ್ಮ ಅವರಿಗೆ, ಪ್ರತೀಕ್ಷಾ ಅವರ ಗಂಡ ಅವರು ಕೇಶವಚಂದ್ರ ಕೊಂಬರಾಜಿ ಅಂತ ಕಂಪನಿ ಉದ್ಯೋಗಿ. ಕಾರ್ಯನಿಮಿತ್ತ ಅವರಿಗೆ ಬರಲಿಕ್ಕೆ ಆಗಲಿಲ್ಲ ಇವತ್ತು. ಕೃಷ್ಣಪ್ಪ ನಾಯಕ್, ಹಾಗೆ ನಮ್ಮ ದೊಡ್ಡ ಮನೆಯವರು ಅನುಜ್ ಅವರು ನಮ್ಮೊಂದಿಗಿದ್ದಾರೆ. ಪ್ರೀತಿಯಿಂದ ಬಂದಿದ್ದ ರವೀಂದ್ರನಾಥ್ ಬಹುಶಃ ಹೋದ್ರ. ಹಾಗೆ
ಪ್ರತಿಯೊಬ್ಬರು ಕೂಡ ಅತ್ಯಧಿಕ ಸಂಖ್ಯೆಯಲ್ಲಿ ನಾವು ಬಹಳ ಕನಿಷ್ಠ ಸಮಯದಲ್ಲಿ ಇದನ್ನು ಹೇಳಿದ್ರು ಅತ್ಯಂತ ಪ್ರೀತಿ. ಈಗ ಬಂಧುಗಳೇ, ಇದು ನಮ್ಮ ಮನೆಯ ಕಾರ್ಯಕ್ರಮದ ಹಾಗಾಯಿತು. ವಿಶೇಷವಾಗಿ ನಮ್ಮ ಅಧ್ಯಕ್ಷರು ಮಂಜುನಾಥ್ ಎಸ್ ರೇವಣ್ಕರ್ ಅವರು ಅವರ ಮಗನ ಮದುವೆಯ ಆಮಂತ್ರಣವನ್ನು ಇವತ್ತು ಇದೆಲ್ಲರಿಗೂ ಕೊಡಲಿಕ್ಕಿದ್ದಾರೆ. ಪ್ರತಿಯೊಬ್ಬರೂ ಬರಬೇಕು, ಪ್ರತಿಯೊಬ್ಬರು ನಿಮ್ಮ ಕುಟುಂಬ ಸಮೇತ ಬರಬೇಕು. ಈ ವಿಶಿಷ್ಟವಾದ ಕಾರ್ಯಕ್ರಮವನ್ನು ನೋಡಿ ಆನಂದಿಸಬೇಕು.